ಬಟ್ ನೀವೇನೋ ಅಪ್ಸ್ಕಿಲ್ ಮಾಡ್ಕೊಳ್ತಾ ನಿಮ್ಮನ್ನು ನೀವು ಹೊಸ ಫ್ರೆಂಡ್ಸ್ಗಳನ್ನು ಮಾತಾಡೋದು ಅಥವಾ ನಿಮ್ಮದು ಕಮ್ಯುನಿಕೇಷನಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಹೋದಾಗ ಕಂಪನೀಸ್ ಒಂದು ಇಮೇಲ್ ಬೆಳಿ ಬರ್ತದೆ. ಸೊ ನಿಮ್ಮಲ್ಲಿ ನೀವು ಪೇಷನ್ಸು ಇಟ್ಕೊಳ್ಳೇಬೇಕು. ಯಾಕೆಂದರೆ ನಾನೇ ಸಹ ಇದ್ದೇನೆ ಇಲ್ಲಿ, ನನ್ನ ಸ್ಟಾರ್ಟಿಂಗ್ವರೆಗೆ ಏನು ದೊಡ್ಡ ಸ್ಯಾಲ್ರಿ ಇರಲಿಲ್ಲ. ಬಟ್ ಅಯ್ಯೋ ನಮ್ಗೆ ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಗಿವ್ ಅಪ್ ಮಾಡೋರು ಇದ್ದಾರೆ ತುಂಬ ಮಂದಿ. ಸೊ ಫಸ್ಟ್ ವಿಸಿಟಲ್ಲಿ ಬಂದೆ. ಫಸ್ಟ್ ವಿಸಿಟ್ ಬಂದಾಗ ಹೊರಿಬಲ್, ಅಂದರೆ ಇಲ್ಲಿದ್ದು ಪ್ರೈಸಸ್ ಅಷ್ಟು ತುಂಬ ಪೀಕ್ ಹೋಗಿತ್ತು, ಜಾಬೇ ಸಿಗ್ತಿಲ್ಲ. ಬಟ್ ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಕಿಶ್ವಿ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತ ಹೇಳಿದರೆ ಒಂದು ಸ್ಪೆಷಲ್ ಆದ ಒಂದು ವಿಡಿಯೋದ ಮೂಲಕ ಬರ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರ್ಬೋದು, ನಾವು ಲಾಸ್ಟ್ ಟೈಮಲ್ಲಿ ಕಿಶ್ವಿ ಟಾಕ್ಸ್ ಅಂತ ಹೇಳಿ ಮೊದಲನೇ ಅಧ್ಯಾಯ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ನಾವು ಎರಡನೇ ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ, ಮೊದಲನೇ ಅಧ್ಯಯನದಲ್ಲಿ ನಮಗೆ ತುಂಬ ಮಂದಿದು ಸಪೋರ್ಟ್ ಸಿಕ್ಕಿದೆ. ಹಾಗೆಯೇ ತುಂಬ ಮಂದಿ ಅವರ ಎಕ್ಸ್ಪೀರಿಯನ್ಸನ್ನು ಕೇಳಿದರು, ಹಾಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಸೊ ನಾವು ಕೆಲವರಿಗೆ ರಿಪ್ಲೈ ಮಾಡಿದ್ದೀವಿ, ಇನ್ನು ಕೆಲವರಿಗೆ ನಾವು ಇನ್ನು ಮುಂದೆ ರಿಪ್ಲೈ ಮಾಡ್ತೀವಿ. ಸೊ ತಡ ಮಾಡದೆ ನಾವು ಕಿಶ್ವಿ ಸ್ಟಾಕ್ಸ್ನ ಎರಡನೇ ಅಧ್ಯಾಯ ಸ್ಟಾರ್ಟ್ ಮಾಡೋಣ. ಸೊ ಕಿಶ್ವಿ ಸ್ಟಾಕ್ಸ್ನ ಎರಡನೇ ಅಧ್ಯಾಯದಲ್ಲಿ ಯಾವುದರ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಅಂತ ಹೇಳಿದರೆ, ಸೊ ದುಬೈಗೆ ಬರುವ ಮುನ್ನ ಯಾವೆಲ್ಲ ವಿಷಯಗಳು ಗೊತ್ತಿರಬೇಕು, ಮತ್ತು ಇಲ್ಲಿ ಯಾವುದೆಲ್ಲ ಸವಾಲುಗಳಿರುತ್ತೆ, ಮತ್ತು ಅದಕ್ಕೆ ಪರಿಹಾರ ಕೂಡ, ಇದೆಲ್ಲ ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡಲಿದ್ದೇವೆ. ಬೇರೆ ಯಾರೂ ಅಲ್ಲ, ನನ್ನ ಮುದ್ದಿನ ಹಸ್ಬೆಂಡ್ ಜೊತೆನೆ. ಸೊ ಅವರನ್ನು ತಡ ಮಾಡದೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ಈ ಸ್ಟುಡಿಯೋಗೆ ಬಂದಿರೋದಕ್ಕೆ ತುಂಬಾ ಸ್ವಾಗತ. ತುಂಬ ಧನ್ಯವಾದಗಳು. ಈ ನಿಮ್ಮ ಒಂದು ಸಣ್ಣ ಒಂದು ಎಂತ ವೆಲ್ಕಮ್ ಅಂತ ಮಾಡಿದ್ರೆ ತುಂಬ ಖುಷಿ ಆಯ್ತು ನನಗೆ. ಸೊ ನಾವು ತಡ ಮಾಡದೆ ಪ್ರಶ್ನೆಗಳ ಸರಮಾಲೆಗೆ ಹೋಗೋಣ. ನನಗೆ ತುಂಬ ಎದುರಿಗೆ ಆಗ್ತಿದೆ, ಬಟ್ ಓಕೆ, ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟು ನಾನು ಆನ್ಸರ್ ಹೇಳ್ಬೋದು ಅಷ್ಟೊಂದು ಟ್ರೈ ಮಾಡ್ತೇನೆ. ಮೊದಲನೇದಾಗಿ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಕಿಶ್ವಿ ಟಾಕ್ ಸ್ಟಾರ್ಟ್ ಮಾಡಿದ್ದು ಒಂದು ಜಸ್ಟ್ ಒಂದು ನಮ್ಮದೊಂದು ಹಾಬಿ ಇತ್ತು, ಹಾಗೆ ತಿಳಿಸ್ಬೇಕಂತೇಳಿ. ಸೊ ಆ ಸಲುವಾಗಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಅಲ್ಲಿ ನಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಮಗೆ ತುಂಬ ಗೊತ್ತಾಯಿತು, ಆಡಿಯನ್ಸ್ ಅಥವಾ ನಿಮಗೆ ತುಂಬ ಕ್ವಶನ್ಸ್ಗಳಿರ್ತದೆ, ನಿಮಗೆ ಸಹ ತುಂಬ ಇಂಟ್ರೆಸ್ಟ್ ಇದೆ ಇದರ ಬಗ್ಗೆ ತಿಳಿಯೋದಂತ ನಮಗೆ ಅದರ ಮುಖಾಂತರ ಗೊತ್ತಾಯಿತು. ಸೊ ವಿ ಆರ್ ಸೊ ಎಕ್ಸೈಟೆಡ್. ಸೊ ನಮ್ಮಿಂದ ಎಷ್ಟಾಗ್ತದೆ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ, ನಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತೇವೆ. ಸೊ ಓಕೆ, ಸ್ಟಾರ್ಟ್ ಮಾಡುವ. ಎಕ್ಸೈಟೆಡ್ ನಾನು ಆಗಬೇಕು, ಯಾಕಂತೇಳಿ ನಾನು ಅವರಿಗೆ ಕ್ವಶನ್ ಕೇಳೋದು. ಸೊ ತಡ ಮಾಡದೆ ಕ್ವಶನ್ಸ್ ಕೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫಸ್ಟಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನೀವು ದುಬೈಗೆ ಯಾವಾಗ ಬಂದ್ರಿ ಮತ್ತು ಹೇಗೆ ಬಂದ್ರಿ? ನಮ್ಮ ಫ್ಲೈಟಲ್ಲಿ ಅದೆಲ್ಲರಿಗೂ ಗೊತ್ತುಂಟು. ಆ್ಯಕ್ಚುಲಿ ನಾನು ದುಬೈಗೆ ಬಂದದ್ದು 2015 ಡಿಸೆಂಬರ್ನಲ್ಲಿ. ಸೊ ನಾನು ಯಾವಾಗ ಇಲ್ಲಿಗೆ ಎಂಟ್ರಿ ಆದ್ನೋ ಆ ಟೈಮಲ್ಲಿ ಇಲ್ಲಿ ತುಂಬಾ ಒಂದು ಕ್ರೈಸಿಸ್ ಸ್ಟಾರ್ಟ್ ಆಗಿತ್ತು. ಕ್ರೈಸಿಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಹಣಕಾಸು ದೊಬ್ಬರ. ಸೊ ಅದು ಶುರು ಆಗಿತ್ತು. ಸೊ ಆ ಟೈಮಲ್ಲಿ ಎಲ್ಲ ಕಂಪನಿಗಳಲ್ಲಿ ಕೆಲಸ ಜಾಬ್ ಎಲ್ಲ ಹೈಯರ್ ಮಾಡಲ್ಲ, ಯಾಕೆಂದರೆ ಆಲ್ರೆಡಿ ಹೊರಗಡೆ ಹಣದೊಬ್ಬರ ತುಂಬ ಬ್ಯಾಡ್ ಸಿಚುವೇಶನ್ ಆಗಿರ್ತದೆ. ಸೊ ಅಂಥ ಸಿಚುವೇಶನಲ್ಲಿ ಎಂಟ್ರಿ ಆಗಿದ್ದೆ. ಸೊ ನನ್ನ ಕರ್ಕೊಂಡು ನನ್ನ ಗೆಳೆಯ. ಸೊ ನನ್ನ ಇವತ್ತಿಗೆ ಅವನ ನೆನೆಸ್ಕೊಳ್ತೇನೆ. ಅವನೊಂದು ಆ ಸಣ್ಣ ಹೆಲ್ಪಿಂದ ನನಗೆ ಈ ತನಕ ನಾನು ತುಂಬ ಬೆಳೆದೆ. ಸೊ ದಟ್ ಇಸ್ ಆಲ್ ಒಂದು ಬ್ಯಾಕಪ್ ಸ್ಟೋರಿ. ಸೊ ಆ ಟೈಮಲ್ಲಿ ಬಂದೆ. ಸೊ ಬಂದು ಅದೇ ಹೇಳಿದ್ದೆ, ಹಣದೊಬ್ಬರ ತುಂಬ ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಜಾಬ್ ಹುಡುಕಿ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಅಂದರೆ ನಾನೊಂದು ದಿವಸಕ್ಕೆ ನೀವು ಒಂದು 100 ಕಂಪನೀಸ್ಗೆ CV ಕಳಿಸ್ತಿದ್ದೆ. 100 ಕಳಿಸಿದ್ಮೇಲೆ ಆ ಟೈಮಲ್ಲಿ, ಈಗ ಉಂಟು ಇಲ್ಲ ಗೊತ್ತಿಲ್ಲ, ಆ ಟೈಮಲ್ಲಿ ಜಿಮೇಲಲ್ಲಿ 100 ಇಮೇಲ್ ಕಳಿಸಿದ ಮೇಲೆ ಅದು ಆ ದಿವಸ ಬ್ಲಾಕ್ ಆಗ್ತದೆ, ಆಮೇಲೆ ಕಳಿಸ್ಲಿಕ್ಕಾಗಲ್ಲ ಇದೆ. ಸೊ ಆ ಟೈಪ್ ಪ್ರಾಬ್ಲಮ್, ಆ ಟೈಪ್ ಒಂದು ಸೆಟ್ಟಿಂಗ್ಸ್ ಇರ್ತದೆ ಅದರಲ್ಲಿ. ಸೊ ನೀವು ತಿಳಿಸ್ಕೊಳ್ಳಿ, ನಾನೊಂದು ಬೆಳಿಗ್ಗೆ ಒಂದು 9:30 ಸ್ಟಾರ್ಟ್ ಮಾಡಿದರೆ 11:30 ತನಕ ಎಲ್ಲ CV ಕಳಿಸಿ ಅಲ್ಲಿಗೆ ಮುಗೀತು. ಮತ್ತೆ ಕೆಲಸ ಎಲ್ಲ ಜಿಮೇಲಲ್ಲಿ ಹಾಗೆ ಆ ಥರ ಆಗ್ತಿತ್ತು. ಸೊ 100 CV ಕಳಿಸಿದ ಸಹ 2 ವಾರಕ್ಕೆ ಒಂದು ಕಂಪನಿಯಿಂದ ಕಾಲ್ ಫಾರ್ ಬರ್ತಿತ್ತು. ಅದು ಸಹ ನಂದು ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ರಿಲೇಟ್ ಆಗಿರೋದಲ್ಲ, ಬೇರೆ ಆಗ್ತಿತ್ತು. ಸೊ ನಾವು ಅದು ರಿಜೆಕ್ಟ್ ಮಾಡ್ತಿದ್ವಿ. ಸೊ ಅಂಥ ಸಿಚುವೇಶನ್ ಇತ್ತು. ಬಟ್ ಫೈನಲಿ ನಮ್ಮದು ಒಬ್ಬರು ಗೆಳೆಯ ಹತ್ರ ಒಂದು ಕಂಪನಿಯಲ್ಲಿ, ಅಂದರೆ ನಾನು ಈಗ ಇದ್ದೇನಲ್ವ, ಆ ಕಂಪನಿ ನನಗೆ ಜಾಬ್ ಆಯಿತು. ಸೊ ಅವತ್ತಿನಿಂದ ಇವತ್ತು ಅಂದರೆ ಅರೌಂಡ್ 9 ವರ್ಷ ತನಕ ಆಗ್ತಾ ಬಂತು. ಸೊ ಈಗ ಸಹ ಅದೇ ಕಂಪನಿಯಲ್ಲಿ ಇದ್ದೇವೆ ನಾವು. ದಿಸ್ ಇಸ್ ವಾಟ್ ನಾನು ಆ್ಯಕ್ಚುಲಿ ಆಗಿ ಬಂದೆ. ನಾವು ಇಲ್ಲಿ ಫಸ್ಟ್ ಬಂದಿರುವ ಎಕ್ಸ್ಪೀರಿಯನ್ಸ್. ಸೊ ಆಲ್ಮೋಸ್ಟ್ ಈ ಎಂಡಿಗೆ 10 ಇಯರ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಎಕ್ಸ್ಪೀರಿಯನ್ಸ್ ಈ ಇಯರ್ಗೆ ಅಲ್ಲ, ನೆಕ್ಸ್ಟ್ ಇಯರ್ಗೆ 9 ಇಯರ್ಸ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಇಯರ್ಗೆ 10 ಇಯರ್ಸ್ ಆಗ್ತದೆ. ಸೊ 10 ಇಯರ್ಸ್ಗೆ ಇವರು ನಮಗೆ ಒಂದು ಪಾರ್ಟಿ ಕೊಟ್ಟಾರೆ ಅಂತ ಹೇಳಿದ್ದಾರೆ. ನೋಡುವ ಏನು ಪಾರ್ಟಿ ಅಂತೇಳಿ. ಮತ್ತು ಇನ್ನೊಂದು ಅದೇ ಸ್ಟಾರ್ಟಿಂಗ್ ಬಂದು ಜಾಬ್ ಎಲ್ಲ ಆಯಿತು. ಸೊ ತುಂಬ ನರ್ವಸ್ ಇತ್ತು ಆಗ, ಯಾಕಂತೇಳಿ ನಾವು ಊರಲ್ಲಿ, ನಾನು ಒಂದು ದಿವಸ ಮನೆ ಬಿಟ್ಟು ಹೊರಗೆ ನಿಂತವನಲ್ಲ. ಬಟ್ ಜಾಬ್ ರೆಸ್ಪಾನ್ಸಿಬಿಲಿಟಿ ಬಂದಮೇಲೆ ಇಲ್ಲಿ ಬಂದು ನಾವು ಸ್ಟೇ ಆದ್ವಿ. ಊರು ಬಿಟ್ಟು ಹೊರ ಊರಿಗೆ ಬಂದು ಇಲ್ಲಿ ನಿಂತಿದ್ವಿ. ಬಟ್ ಅದೇ ಹೇಳ್ತಾರಲ್ಲ, ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರ್ತದೆ,
ದುಬೈ ಫಾರಿನ್ ಕಂಟ್ರಿ ಏನಾದರೂ ಒಂದು ಹೊಸ ಏನಾದರೂ ಮಾಡಬೇಕು ಒಂದು ಹುಮ್ಮಸ್ಸೆಲ್ಲ ಇರ್ತದೆ. ಬಟ್ ಏನಾಗ್ತದೆ ಗೊತ್ತಾ, ನಾವು ಇಲ್ಲಿ ಬಂದು ಹೇಗೆ ಲ್ಯಾಂಡ್ ಆಗ್ತೇವ, ಇಲ್ಲಿದ್ದು ಫಸ್ಟ್ ಆಫ್ ಆಲ್ ಬಿಸಿಲು. ಇಲ್ಲಿ ನಾವು ಅಲ್ಲಿ ಏನು ಥಿಂಕ್ ಮಾಡ್ತೇವಲ್ಲ ಅದಕ್ಕಿಂತ 1.5 ಪಟ್ಟು 2 ಪಟ್ಟು ಅಂದ್ಕೊಳ್ಳಿ. ಇಲ್ಲಿ ಬಿಸಿಲು ಜಾಸ್ತಿ, ಇಲ್ಲಿದ್ದು ಬ್ರೈಟ್ ಅಂತ ಹೇಳ್ತಾರೆ. ಈಗ ನಾವು ಇಲ್ಲಿ ಬಂದುಬಿಟ್ಟು ಒಂದು 5:30 ಗಂಟೆ ಆಯಿತು ಸಂಜೆದ್ದು, ಬಟ್ ಈಗಲೂ ಅಷ್ಟೇ ಬ್ರೈಟ್ ಇದೆ, ಉರಿ ಬಿಸಿಲು ಇರ್ತದೆ. ಸೊ ಅದನ್ನು ನೋಡಿ ಫಸ್ಟ್ ಆಫ್ ಆಲ್ ನಮ್ಮದು ಅರ್ಧ ಕಾನ್ಫಿಡೆನ್ಸ್ ಕಳೆದೋಗಿರ್ತದೆ. ಎಂಥ ಸೆಕೆ ಮಾಡು, ಎಲ್ಲಿ ನೋಡಿದ್ರೆ ಸೆಕೆ ಉರಿ ಅಂತೇಳಿ. ಮತ್ತು ಸೆಕೆಂಡ್, ಊರು ಬಿಟ್ಟು ಹೊರಗಡೆ ಇರ್ತದೆ ಅಲ್ವಾ, ಫಸ್ಟ್ ಆಫ್ ಆಲ್ ಫುಡ್ ಪ್ರಾಬ್ಲಮ್ ಆಗ್ತದೆ. ಸೆಕೆಂಡ್, ಅದೊಂದು ಲೋನ್ಲಿನೆಸ್ ಅಂತ ಹೇಳ್ತಾರಲ್ಲ, ಅದು ಬಂದುಬಿಡ್ತದೆ. ಯಾಕಂತ ಹೇಳಿದರೆ ಮನೆಯಲ್ಲಿ ಆದರೂ ನಮ್ಮ ಮನೆಯವರು ಅಥವಾ ಪಕ್ಕದ ಊರಿನವರು ಫ್ರೆಂಡ್ಸ್ಗಳು ಅವರೆಲ್ಲ ಇರ್ತಾರೆ. ಬಟ್ ಇಲ್ಲಿ ಬಂದಾಗ ಯಾರಿಲ್ಲ. ನಾವಿಲ್ಲಿ ಹೊಸ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅಕಾಮಿಡೇಷನ್ ಅದು ನಮಗೆ ಕಂಪನಿ ಅಕಾಮಿಡೇಷನ್ ಸಿಗ್ತದೆ, ಯಾಕಂದರೆ ನಾವು ಬ್ಯಾಚುಲರ್. ಎಕ್ಸಾಕ್ಟ್ಲಿ. ಸೊ ನನ್ನ ಕೇಸಲ್ಲಿ ನನ್ನ ಗೆಳೆಯರ ರೂಮ್ ನನಗೆ ಹೆಲ್ಪ್ ಮಾಡಿದ್ರು ಅವರು. ಸೊ ಅಲ್ಲಿ ನಾವು ರೂಮಲ್ಲಿದ್ವಿ. ಸೊ ಬಟ್ ಜಾಬ್ ಸಿಕ್ಕಿದ ಮೇಲೆ ಕಂಪನಿ ಅಕಾಮಿಡೇಷನ್ ಸಿಗ್ತದೆ. ಸೊ ನಾವು ಅಲ್ಲಿ ಇರ್ಬೋದು. ಮತ್ತು ಅದೇ ಲೋನ್ಲಿನೆಸ್ಸಲ್ಲಿ ಇರ್ತದೆ. ಸೊ ಅದನ್ನು ನಾವು ಆದಷ್ಟು ಎಂತ ಹೇಳ್ತೇವೆ, ಅಲ್ಲಿಂದ ನೀವು ಆ್ಯಕ್ಚುಲಿ ಅಲ್ಲಿಂದ ಹೊರಡುವವರಾದರೆ, ಅಂದರೆ ನೀವು ಪ್ಲ್ಯಾನ್ ಮಾಡಿದ್ದೀರಿ ಈಗ ದುಬೈಗೆ ಶಿಫ್ಟ್ ಆಗಬೇಕು, ನನಗೆ ದುಬೈಗೆ ಹೋಗಿ ಜಾಬ್ ಹುಡುಕಬೇಕು ಅಂತ ಹೇಳುವಾಗ ಇದೆಲ್ಲ ತುಂಬ ಪಾಯಿಂಟ್ ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಲೋನ್ಲಿನೆಸ್ ಮತ್ತು ಎಷ್ಟು ಕಾನ್ಫಿಡೆನ್ಸ್ ಎಷ್ಟಿದ್ರೂ ಆ ಸೇಮ್ ನೀವು ಬರುವಾಗೆ ನಿಮಗೆ ಎಕ್ಸೈಟ್ಮೆಂಟ್ ಇರ್ತದೆ, ಆ ಕಾನ್ಫಿಡೆನ್ಸ್ ಇರ್ತದೆ, ಅದನ್ನು ಸೇಮ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಏನಿದ್ರು ನಿಮ್ಮದೇನು ಗೋಲ್ ಅಂತ ನೀವು ಪ್ಲ್ಯಾನ್ ಮಾಡಿರಬೇಕು. ನೀವು ಸುಮ್ಮನೆ ನಾವು ದುಬೈಗೆ ಅಂತೇಳಿ ಹಾಗೆ ಬರಬಾರ್ದು ಯಾವತ್ತೂ. ಸೊ ಬರುವ ಮೊದಲೇ ನಾವು ಪ್ಲ್ಯಾನ್ ಆಗಿರಬೇಕು. ಹೋಗಿ ನಾವು ಎಷ್ಟು ಸಲ ವರ್ಷ ಇಲ್ಲಿ ನಿಲ್ತೇವೆ, ಯಾವ ವಿಷಯಕ್ಕಾಗಿ ನಾವು ಇಲ್ಲಿ ಬರ್ತಿದ್ದೇವೆ, ಏನು ಒಂದು ಎಂತ ಹೇಳ್ತಾರೆ ಕಂಡೀಷನ್, ಅದಕ್ಕೆ ಹೇಳ್ತಾರೆ ರೆಸ್ಪಾನ್ಸಿಬಿಲಿಟಿ. ಏನು ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನಾವು ಥಿಂಕ್ ಮಾಡಿದ್ದೇವೆ, ಅದನ್ನು ಹೇಗೆ ಅಚೀವ್ ಮಾಡ್ತೇವೆ, ಅಲ್ಲಿ ಹೋಗಿ ಫುಲ್ಫಿಲ್ ಮಾಡ್ತೇವೆ, ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಆಗ ಬರಬೇಕು. ಆಗ ನಮಗೆ ಪ್ರಾಬ್ಲಮ್ ಬಂದು ಸಹ ನಾವು ಆ ಗೋಲನ್ನು ನಮ್ಮ ಮೈಂಡಲ್ಲಿ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಸೊ ಅದನ್ನು ಕಂಪ್ಲೀಟ್ ಮಾಡಿ ಹೋಗ್ತೀನಿ ಅಂತ ಹೇಳುವ ಒಂದು ಛಲ ಇರ್ತದೆ ನಮ್ಮ ಹತ್ರ. ಸೊ ಇದೆಲ್ಲ ನಂದು ಓವರ್ಕಮ್ ಆಗಿರೋದು. ಓಕೆ, ಈಗ ದುಬೈಗೆ ಬಂದ್ರಿ. ಸೊ ದುಬೈಗೆ ಬಂದ ಮೇಲೆ ಸ್ಟಾರ್ಟಿಂಗಲ್ಲಿ ನೀವು ಯಾವ ರೀತಿಯ ಸ್ಟ್ರಗಲ್ಸನ್ನು ಫೇಸ್ ಮಾಡಿದ್ರಿ? ಇದು ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ಹೊಸೊಬ್ಬರು ಬರ್ತಾರೆ ಅವರಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದರೆ, ಮೊದಲನೇ ಸ್ಟ್ರಗಲಿಗೆ ನಾನು ಆಗಲೇ ಹೇಳಿದೆ, ಊರು ಬಿಟ್ಟು ನಾವು ಪರ ಊರು ಇರ್ತೇವಲ್ವ, ಅದು ಲೋನ್ಲಿನೆಸ್ ಅಂತ ಹೇಳ್ತೇವಲ್ಲ ಅದು ಒಂದು. ಯಾಕಂತ ಹೇಳಿದರೆ ಎಂತ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ ಯಾರಿರಲ್ಲ ಇಲ್ಲಿ, ನಾವು ಹೊಸ ಫ್ರೆಂಡ್ಸ್ ಮಾಡಬೇಕು. ಈಗ ಎಕ್ಸಾಂಪಲ್ ಒಂದು ಕಂಪನಿಗೆ ಬಂದಿಲ್ಲ, ಅಕಾಮಿಡೇಷನ್ ಕೊಟ್ಟು ಕಂಪನಿಯವರು. ಸೊ ಆ ಕಂಪನಿ ಐ ಮೀನ್ ಆ ಕಂಪನಿ ರೂಮಲ್ಲಿ ಪಾಕಿಸ್ತಾನದವ್ರು ಇರ್ಬೋದು ಅಥವಾ ಫಿಲಿಪೀನ್ಸ್ ಇರ್ಬೋದು. ಅಂದರೆ ಮ್ಯಾಕ್ಸಿಮಮ್ ಇರೋದು ಪಾಕಿಸ್ತಾನ, ಫಿಲಿಪೀನ್ಸ್, ಬಾಂಗ್ಲಾದೇಶ, ಆ ಥರ ಫ್ರೆಂಡ್ಸ್ಗಳೇ, ಆ ಥರ ರೂಮ್ಮೇಟ್ಗಳು ಇರ್ತಾರೆ. ಸೊ ಅಂಥವರ ನಾವು, ಯಾಕೆಂದರೆ ನಾವು ಇಂಡಿಯಾದಲ್ಲಿ ಇರುವಾಗ ಪಾಕಿಸ್ತಾನ ಅಂತ ಹೇಳಿದ್ರೆ ನಮಗೊಂದು ಡಿಫ್ರೆಂಟ್ ಫೀಲ್ ಇರ್ತದೆ, ಏನೋ ಒಂಥರ ಆ ಟೈಪ್. ನಿಮಗೆ ಆಡಿಯನ್ಸಿಗೆ ಗೊತ್ತಾಗಿರ್ಬೋದು, ಆ ಟೈಪ್ ಫೀಲ್ ಇರ್ತದೆ. ಬಟ್ ಇಲ್ಲಿ ಬಂದ ಮೇಲೆ ಅವರನ್ನು ಒಮ್ಮೆ ನೋಡುವಾಗ ಆ ಮೈಂಡ್ ಸೆಟ್ ಇದೆ ಅಲ್ವಾ, ಅದನ್ನು ಚೇಂಜ್ ಮಾಡಿ ಟೈಮ್ ತಗೊಳ್ತದೆ. ಆ್ಯಕ್ಚುಲಿ ಎಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲಿ ನಾವು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿರ್ತಲ್ಲ, ನಾವು ಕಂಪ್ಲೀಟ್ A to Z ನಾವು ಚೇಂಜ್ ಆಗ್ತೇವೆ. ಅದು ಆ್ಯಕ್ಚುಲಿ ನಾವು ದುಬೈಗೆ ಬಂದರೆ ಅದನ್ನು ಕಲಿತೇವೆ ನಾವು. ಇನ್ನೊಂದು ಬಂದುಬಿಟ್ಟು ಫುಡ್. ನಾನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಒಂದು ಅನ್ನವನ್ನು ಬೇಯಿಸಿದವನಲ್ಲ, ನಿಜವಾಗ್ಲೂ ಅನ್ನ ಎಗ್ ಆಮ್ಲೆಟ್ ಮಾಡಿ ಗೊತ್ತಿತ್ತು, ಅನ್ನ ಸಹ ಬೇಯಿಸಿ ಗೊತ್ತಿಲ್ಲ. ನಾನು ನಿಮ್ಮದು ಸಣ್ಣ ಇದು ಎಕ್ಸಾಂಪಲ್ ಹೇಳ್ತೇನೆ, ಒಂದು ಸ್ಟೋರಿ ಹೇಳ್ತೇನೆ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನಾನು ಸ್ಟಾರ್ಟಿಂಗ್ ಇದ್ದಲ್ಲ ಗೆಳೆಯನ ರೂಮಲ್ಲಿ. ಸೊ ಗೆಳೆಯನ ರೂಮಲ್ಲಿ ಒಂದು ನಾನ್ ವೆಜ್ ಫುಡ್ ಮಾಡಲಿಕ್ಕೆ ಇತ್ತು ಆ್ಯಕ್ಚುಲಿ. ಯಾಕಂದರೆ ಅವರು ಕಂಪ್ನಿ ಹೋಗಿದ್ರು, ಆಬ್ವಿಯಸ್ಲಿ ನಾನು ಜಾಬ್ ಇಲ್ಲದವನು ರೂಮಲ್ಲಿದ್ದೆ, ಸಿವಿ ಅಳಿಸ್ತಾ ಇದ್ದು ರೂಮಲ್ಲಿದ್ದೆ. ಸೊ ನನಗೊಂದು ಏನು ನನಗೆ ಸಹ ಒಂದು ಆ ಕುಕಿಂಗ್ ಮಾಡಬೇಕನ್ನೋ ಎಕ್ಸೈಟ್ಮೆಂಟ್ ಬಂತು. ಸೊ ನಾನು ಚಿಕನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ರೂಮಲ್ಲಿ. ಯೂಟ್ಯೂಬೆಲ್ಲ ನೋಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ನಲ್ಲಿ ಫಾಲೋ ಮಾಡುವಾಗ ಅವರು ಮೇಜರ್ ಥಿಂಗ್ಸ್ಗಳನ್ನ ಹೇಳ್ತಾರೆ, ಮೈನರ್ ಥಿಂಗ್ಸ್ ಹೇಳಲ್ಲ. ಏನು ಮೈನರ್ ಥಿಂಗ್ಸ್ ಅಂತ ಹೇಳ್ತಾರೆ, ಎಲ್ಲ ಕುಕಿಂಗ್ ಮಾಡ್ತಾ ಇದ್ದೇನೆ ಬಗ್ಗೆ. ಅದರಲ್ಲಿ ಬೇಯುವಾಗ ನೀರು ಕಮ್ಮಿ ಆದರೆ ನೀರು ಹಾಕಲೇಬೇಕಲ್ವ ಚಿಕನ್ಗೆ, ಆದರೆ ನೀರು ಹಾಕಲಿಕ್ಕೆಲ್ಲ ಹೇಳಲ್ಲ. ನಾನು ಅದನ್ನೇ ಫಾಲೋ ಮಾಡ್ತಾ ಡ್ರೈ ಕುಕಿಂಗ್ ಮಾಡ್ತಾ ಹೋಗ್ತೀನಿ. ಇದು ಡ್ರೈ ಆಗಿ ನನಗೆ ಅಷ್ಟು ಸಹ ಬೇಸಿಕ್ ನಾಲೆಜ್ ಗೊತ್ತಿಲ್ಲ ನೀರು ಹಾಕಬೇಕಂತ. ಅದು ಡ್ರೈ ಆಗಿ ಎಲ್ಲ ಹೊಗೆ ಎಲ್ಲ ಬಂದು ನನ್ನ ಫ್ರೆಂಡ್ ಬಾಗಿಲು ತೆಗೆಯುವಾಗ ಫುಲ್ಲು ಹೊಗೆ ಒಳಗಡೆ. ಅದು ಫೈರ್ ಸಿಸ್ಟಮ್ ಒಂದು ಅಲ್ರಾಮ್ ಆಗಲಿಕ್ಕೆ ಒಂದು ಬಾಕಿ ಇತ್ತು, ಮತ್ತೆ ಅಷ್ಟು ಎಲ್ಲ ಹೊಗೆ ಬಂದಾಗಿದೆ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್. ಸೊ ಅಲ್ಲಿ ನಾನು ಕಲಿತೆ ಆ್ಯಕ್ಚುಲಿ. ಅದು ತಪ್ಪು ಮಾಡಿದ್ರಿಂದ ನಾನು ಅದರಲ್ಲಿ ಏನು ಕಲಿತೆ, ಚಿಕನ್ ಕುಕಿಂಗ್ ಏನೋ ಕುಕಿಂಗ್ ಮಾಡುವಾಗ ಅದರಲ್ಲಿ ನೀರಿದ್ದು ಏನು ಪರ್ಸೆಂಟೇಜ್ ಅದನ್ನು ಮೇಂಟೈನ್ ಮಾಡಬೇಕಂತ ಒಂದು ಪಾಠವನ್ನು ಕಲಿತೆ ನಾನು ಆ್ಯಕ್ಚುಲಿ. ಸೊ ನಾವು ಯಾವಾಗಲೂ ತಪ್ಪು ಮಾಡಲಿಕ್ಕೆ ಹೆದರಬಾರ್ದು, ತಪ್ಪು ಮಾಡಬೇಕು. ಯಾಕಂತ ಹೇಳಿದರೆ ತಪ್ಪು ಮಾಡುವಾಗ ನಾವು ಹೊಸ ವಿಷಯ ಕಲಿತೇವೆ. ಅಲ್ಲಿ ತಪ್ಪು ಮಾಡದಿದ್ದರೆ ನಾವು ಕಂಫರ್ಟ್ ಝೋನಲ್ಲಿ ಉಳ್ಕೊಳ್ತೇವೆ, ನಾವು ಕಲೀಲಿಕ್ಕೆ ಹೋಗಲ್ಲ ಮುಂದುಗಡೆ. ಸೊ ತಪ್ಪು ಮಾಡಲಿಕ್ಕೆ ಯಾವುದು ನಾವು ಹೆದರಬಾರ್ದು ಅಂತ ಅಲ್ಲಿ ಕಲಿತೆ ನಾನು. ಸೊ ವರ್ಕ್ ಅವರ್ಸ್. ವರ್ಕ್ ಅವರ್ಸ್. ಮತ್ತು ಇನ್ನೊಂದು ತುಂಬ ದೊಡ್ಡ ವಿಷಯ ಏನಂತ ಹೇಳಿದರೆ ವರ್ಕ್ ಅವರ್ಸ್.
ನನಗೆ ಕಂಪೇರ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಇದ್ನಲ್ಲ, ಅಲ್ಲಿ ಕೆಲಸ ಮಾಡುವಾಗ ಮಾರ್ನಿಂಗ್ 10 o'clock ಕೆಲಸಕ್ಕೆ ಹೋಗ್ತಿದ್ದೆ, 4 ಗಂಟೆಗೆ ಮನೆಗೆ ಬರ್ತಿದ್ದೆ. ಅದೇ ಇಲ್ಲಿಗೆ ಬಂದಾಗ ಮಾರ್ನಿಂಗ್ 7 o'clock ಆಫೀಸಲ್ಲಿ ಇರಬೇಕು, ಮಾರ್ನಿಂಗ್ 7 o'clock ಆಫೀಸಲ್ಲಿ. ಬಟ್ ಡಿಫ್ರೆಂಟ್ ಜಾಬಲ್ಲಿ ಡಿಫ್ರೆಂಟ್ ಇರುತ್ತೆ. ನಾನು ಕನ್ಸ್ಟ್ರಕ್ಷನ್ ಬೇಕು, ಸೊ 7 o'clock ಆಫೀಸಲ್ಲಿ ಇರಬೇಕು, 5 o'clock ತನಕ ಆಫೀಸ್. ಸೊ 7 to 5 ಅಂದರೆ ಹತ್ರ 10 ಗಂಟೆ ಡ್ಯೂಟಿ. ಸೊ ಗೊತ್ತಾಯಿದೆ ನಿಮಗೆ, ಇದು 10 ಗಂಟೆ ಡ್ಯೂಟಿ ನಾವು ಇಲ್ಲಿ ನಾನೀಗ ಮಾಡ್ತಿದ್ದೇನೆ. ಸೊ ಇದು ನನಗೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಬೆಳಿಗ್ಗೆ ಅಮ್ಮ ಎದ್ದೇಳು ಅಂದರೆ ಒಂದು 10-12 ಕೂಗಾದ್ಮೇಲೆ ನಾವು ಹೇಳ್ತಿದ್ದೀವಿ. ಬಟ್ ಇಲ್ಲೇ ಆಗಾಗ ಇಲ್ಲೇ ಎಲ್ಲರ ಮುಂದಾಗುವಾಗ ನಾವು ಎದ್ದು ಎಲ್ಲ ಅಲರ್ಟ್ ಆಗೇ ಇದ್ದಲ್ಲ. ಸೊ ಯಾಕೆಂದರೆ 6:30ಗೆ ಗಾಡಿ ಬರ್ತದೆ. ಸೊ ಅದೊಂದು ತುಂಬ ಪ್ರಾಬ್ಲಮ್ ಆಯಿತು ನನಗೆ. ಆ್ಯಕ್ಚುಲಿ 1 ವರ್ಷ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಉಳಿತು. ಯಾಕೆಂದರೆ ಬೆಳಿಗ್ಗೆ ಹೇಳುವಾಗ ಅಯ್ಯೋ ಇಷ್ಟು ಬೇಗ ಹೇಳಬೇಕಾ, ಇಷ್ಟು ಹೋಗ್ಬೇಕಾ. ಬಟ್ ನನ್ನ ಮೈಂಡಲ್ಲಿತ್ತು, ನನ್ನೊಂದು ಗೋಲ್ ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಮುಂದೆ ಹೋಗಲೇಬೇಕಂತ ಹೇಳಿ, ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಸರಿ ಮಾಡ್ತಾ ಬಂದೆ. ಮತ್ತೆ ಅಂತ ಅದೇ ಆ್ಯಕ್ಚುಲಿ ಇದು ತುಂಬ ಮೇಜರ್. ಆ್ಯಕ್ಚುಲಿ ನಾವು ಇದು ಎಂತ ಹೇಳ್ತಾರೆ, ಓವರ್ಕಮ್ ಆಗಿ ಬರಬೇಕು ಇದರಿಂದ. ಆಯಿತು, ನೆಕ್ಸ್ಟ್. ಸೊ ಮತ್ತೊಂದೇನಂತ ಹೇಳಿದ್ರೆ ಕ್ವಶನ್, ನೀವು ಇನಿಷಿಯಲ್ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಫೇಸ್ ಮಾಡ್ಕೊಂಡ್ರಿ ಅಂತ. ಆ್ಯಕ್ಚುಲಿ ಹೌದು. ಇನ್ನೊಂದು ಅದೇ ಏನಂತ ಹೇಳಿದರೆ, ನಾವಿಲ್ಲಿ ಬರುವಾಗ ಆಬ್ವಿಯಸ್ ನಮ್ಮ ಫುಡ್ ಟೈಪೇ ಚೇಂಜ್ ಆಗ್ತದೆ. ನಮ್ಮದು ಊರಿದೇನು ಫುಡ್ ಟೈಪ್ ಇರ್ತದೆ, ತರಕಾರಿ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅದಕ್ಕೆ ಯಾವ ಮಸಾಲ ಆಗಿರ್ಬೋದು. ಇಲ್ಲಿಗೆ ಬರುವಾಗ ಆ್ಯಕ್ಚುಲಿ ಥಿಂಗ್ಸ್ ಸೇಮ್ ಇರ್ತದೆ, ಬಟ್ ಆ ಕ್ವಾಲಿಟಿ ಚೇಂಜ್ ಆಗ್ತದೆ ಇಲ್ಲಿಗೆ ಬರುವಾಗ. ಸೊ ಇಲ್ಲಿದೇನಿದ್ರು ಫ್ರೋಝನ್ಸ್ ಆಗಿರ್ತದೆ ಎಷ್ಟಾಗಿ, ಚಿಕ್ಕ ಫಿಶ್ ಒಂದು ಬಿಟ್ಟು ಮತ್ತೆಲ್ಲ ಆಲ್ಮೋಸ್ಟ್ ನಮಗೆ ಫ್ರೋಝನ್ ಸಿಗೋದು ಇಲ್ಲಿ. ಸೊ ಹಾಗೇನಂತ ಹೇಳಿದರೆ ನಮ್ಮದು ಏನು ಫುಡ್ಡಿದ್ದು ಸಿಸ್ಟಮ್ ನಮ್ಮ ಬಾಡಿ ಫಾಲೋ ಮಾಡ್ತದೋ ಅದು ಇಲ್ಲಿ ಬರುವಾಗ ಚೇಂಜ್ ಆಗ್ತದೆ. ಸೊ ನನಗೆ ಇಲ್ಲಿ ಬಂದಾಗ ತುಂಬ ದೊಡ್ಡ ಇಶ್ಯೂ ಆದದಂತ ಹೇಳಿದರೆ ಥೈರಾಯ್ಡ್ ಇಶ್ಯೂ ಆಯಿತು. ಬಟ್ ನಾನು ಆ್ಯಕ್ಚುಲಿ ತುಂಬ ಹೆಲ್ತಿನ ಬಗ್ಗೆ ತುಂಬ ಕನ್ಸರ್ನ್ ತೊಗೊಳ್ತಿದ್ದೆ. ಬಟ್ ಇಲ್ಲಿ ಏನಂತ ಹೇಳಿದರೆ ನಾನು ಎವ್ರಿ ಟೈಮ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ, ಎವ್ರಿ ವೀಕ್ಲಿ 1 time ಆಸ್ಪತ್ರೆಗೆ ಹೋಗ್ತಿದ್ದೆ. ಅದು ನನಗೇನು ಪ್ರಾಬ್ಲಮ್ ಆಯಿತು. ನನಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಹೇಗಾಯಿತು ಅಂತ ಹೇಳಿದರೆ, ನನಗೆ ವಾಮಿಟಿಂಗ್ ಆಗ್ತಿತ್ತು ಮತ್ತು ನಾನು ವೆಯ್ಟ್ ಲಾಸ್ ಆಗ್ತಾ ಹೋಗ್ತಿತ್ತು ನಂದು. ಓಕೆ, ಸೊ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಬಟ್ ಇಲ್ಲಿದ್ದು ಆಸ್ಪತ್ರೆ ನಮ್ಮಲ್ಲಿರುವ ಹಾಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಅವರಲ್ಲ. ಇಲ್ಲಿ ಆಲ್ಮೋಸ್ಟ್ ಡಾಕ್ಟರ್ಗಳೆಲ್ಲ ಫ್ರೆಶರ್ ಆಗಿರ್ತಾರೆ. ಸೊ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವರು ಜಸ್ಟ್ ಬೇಸಿಕ್ ಹೇಳ್ತಿದ್ರು. ಅವ್ರು ಹೇಳ್ತಿದ್ರು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ನಿಮಗೆ ಎಕ್ಸಸೈಸ್ ಮಾಡಬೇಕಾಗಬೇಕು, ಹೇಗೆ ನೀನು ಡ್ರಿಂಕ್ಸ್ ಮಾಡ್ತಿದ್ದೀಯೇನೋ ಹಾಗೆಲ್ಲ ಹೇಳ್ತಿದ್ದೆ. ಬಟ್ ನಾನು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಆ ಟೈಮಲ್ಲಿ ನಾನು ತುಂಬ ಲೋ ಮಾಡ್ತಿದ್ದೆ. ಈಗಂತೂ ಮಾಡ್ತಿಲ್ಲ, ಬೇರೆ ವಿಷಯ. ಬಟ್ ಆ ಟೈಮಲ್ಲಿ ಸ್ವಲ್ಪ ಮಾಡ್ತಿದ್ದೆ. ಬಟ್ ನನಗೆ ಆ ಟೈಮ್ ಮಾಡ್ತಿದ್ದೆ. ಬಟ್ ಡಾಕ್ಟ್ರು ಹೇಳುವಾಗ ನಮಗೆ ಅದು ಆಗಿರ್ಬೋದು ಅನಿಸ್ಕೊಟ್ಟಿದೆ. ಸೊ ಹಾಗೆ 1.5 ತಿಂಗಳು ನಂದು ಹಾಗೆ ಹೋಗ್ತಿದ್ದೆ. ಬಟ್ ನಂದು ಯಾರಿಗೂ ಸಹ ನಂದು ಥೈರಾಯ್ಡ್ ಪ್ರಾಬ್ಲಮ್ ಫೈಂಡ್ ಮಾಡಲಿಕ್ಕಾಗಿರಲಿಲ್ಲ. ಓಕೆ, ಮತ್ತು ಒಂದು ಟೈಮ್ ಬಂತು, ನಾನು ಅರೌಂಡು 12 kg ಲಾಸ್ ಮಾಡ್ಕೊಂಡೆ ನನ್ನ ಬಾಡಿಯಲ್ಲಿ. ಸೊ 10 kg ಲಾಸ್ ಆಗುವಾಗನೇ ಆಬ್ವಿಯಸ್ಲಿ ನಂದು ಫ್ರೆಂಡ್ ಹೇಳಿದ್ನಲ್ಲ, ಅವರು ನಾನು ಇಲ್ಲಿಂದ ನಿನಗೆ ಇಲ್ಲಿ ಸದ್ಯ ಹೋಗ್ತೀನಿ ನೀನು ಎದ್ದು ಹೋಗು ಊರಿಗೆ, ಅಲ್ಲಿ ಹೋಗಿ ಚೆಕ್ ಮಾಡತ್ತೇನೆ. ಸೊ ಅಲ್ಲಿಗೆ ಹೋದಾಗ ಜಸ್ಟ್ ಡಾಕ್ಟರ್ ಅಂದರೆ ನಂದು ಬ್ಯಾಕ್ಗ್ರೌಂಡ್ ನೋಡಿ ಹೇಳಿದರು ಅವರು, ಇಂಥದ್ದು ನಾನು ಹೇಳಿದೆ ಈಗ ಆಯ್ತು 1.5 ತಿಂಗಳಲ್ಲಿ. ಸೊ ಅದನ್ನು ಕೇಳಿ ಅವರು ಹೇಳಿದರು, ಮೈಟ್ ಬಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ನಾಳೆ ಹೋಗಿ ಬ್ಲಡ್ ಟೆಸ್ಟ್ ಮಾಡು ಅಂತೇಳಿ. ಸೊ ಒಂದೇ ವಿಸಿಟಲ್ಲಿ ಅವರೆಲ್ಲ ನಂದು ಹೇಳಿಬಿಟ್ರು ಹೀಗೆ ಆಗಿರ್ಬೋದು ಅಂತೇಳಿ. ಬಟ್ ಇಲ್ಲಿ ಹೇಳೋದೇ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತು ಓಕೆ, 1-2 ತಿಂಗಳು ನಾನು ಊರಲ್ಲಿದ್ದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ. ಬಟ್ ಆದಮೇಲೆ ಒಂದೂವರೆ ವರ್ಷ ತೊಗೊಳ್ತು ನನಗೆ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಅದನ್ನು ಥೈರಾಯ್ಡ್ ಲೆವೆಲನ್ನು. ಬಟ್ ಓಕೆ, ಆಮೇಲೆ ಓಕೆ ಕ್ಲಿಯರ್. ಸೊ ನಾನೆಂತ ಹೇಳೋದು ಅಂತ ಹೇಳಿದರೆ, ಸೊ ಯಾರು ಪ್ರೆಷರ್ ಬರ್ತಾರಾ, ನಿಮಗೆ ಒಂದು ವೇಳೆ ಹೆಡ್ಏಕ್, ಫೀವರ್ ಅಂಥದ್ದೇನು ರಿಪೀಟೆಡ್ಲಿ ಪ್ರಾಬ್ಲಮ್ ಅಂತ ಆಗುವಂಥದ್ದು ಏನಿದ್ರೆ, ನಿಮ್ಮ ಟ್ಯಾಬ್ಲೆಟ್ಸ್ ಏನಿರ್ತದೆ ಅದನ್ನು ನೀವು ಊರಿಂದ ತೊಗೊಂಡು ಬನ್ನಿ ಇಲ್ಲಿಗೆ ಬರುವಾಗ. ಯಾಕಂದರೆ ನಿಮ್ಮದು ಬಾಡಿ ಅಷ್ಟು ಅಷ್ಟು ಬೇಗ ಇಲ್ಲಿಗೆ ಸೆಟ್ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀವಿ. ಸೊ ಅದಕ್ಕೆ ಮೆಡಿಸಿನ್ ಏನಿರ್ತದೆ ಅದನ್ನು ಅಲ್ಲಿಂದಲೇ ತೊಗೊಂಡು ಬನ್ನಿ ಇಲ್ಲಿಗೆ. ಮತ್ತು ಇನ್ನೊಂದು ಹೇಳಿದರೆ, ತುಂಬ ಕೇರ್ಫುಲ್ ಆಗಿರಿ. ಹೆಲ್ತ್ ಈಸ್ ವೆಲ್ತ್. ನೀವು ಯಾವ ಏಜಲ್ಲಿರಿ, ನೀವು ಯಂಗಾಗಿರಿ ಅಥವಾ ಎಲ್ಡರ್ ಆಗಿರಿ, ಬಟ್ ನಿಮಗೆ ಹೆಲ್ತ್ ಈಸ್ ವೆಲ್ತ್ ಯಾವತ್ತಿದ್ರು ಸಹ. ಮತ್ತಿನ ವೆಲ್ತ್ ಯಾವ್ದಿರೋ ಮತ್ತೆ ಬರೋದು. ಸೊ ಹೆಲ್ತನ್ನು ಮೇಂಟೈನ್ ಮಾಡಲೇಬೇಕು ನಾವು. ಸೊ ಇಷ್ಟೆಲ್ಲ ಆಗುವಾಗ ನಿಮಗೆ ಮೆಂಟಲಿ ನೀವು ಹೇಗೆ ಅಂದರೆ ಫೇಸ್ ಮಾಡ್ಕೊಂಡ್ರಿ, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಂಡ್ರಿ? ಅದು ತುಂಬ ಟಫ್ ಆಗ್ತಿದೆ ಆ್ಯಕ್ಚುಲಿ. ಅದು ಹೇಳಿದ್ನಲ್ಲ, ನಮಗೆ ಆ್ಯಕ್ಚುಲಿ ಎಲ್ರಿಗೂ ನಾನು ಹೇಳೋದು ಏನಂತ ಹೇಳಿದರೆ, ನೀವು ದುಬೈಗೆ ಬಂದಾಗ ನಿಮಗೆ ಅಟ್ಲೀಸ್ಟ್ 1 ವರ್ಷದಿಂದ 1.5 ವರ್ಷದ ಟೈಮ್ ತೊಗೊಳ್ಳೇಬೇಕು ನೀವು ಅಡ್ಜಸ್ಟ್ಮೆಂಟ್ ಸೆಟ್ ಆಗಲಿಕ್ಕೆ ಇಲ್ಲಿಗೆ. ಅದೇ ಯಾಕಂತ ಹೇಳಿದರೆ ಇದೇ ಒಂದು ರೀಸನ್ಗೆ, ಈ ಮೆಂಟಲನ್ನು ಇಲ್ಲಿ ಸೆಟ್ ಮಾಡ್ಕೊಳ್ಳಿಕ್ಕೆ. ನನ್ನ ಕೇಸಲ್ಲಿ ಏನಾಯ್ತು ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಇಲ್ಲಿಗೆ ಬಂದರೆ ಇಲ್ಲಿ ನಮ್ಮ ರೂಮಲ್ಲಿ ಎಲ್ಲ ಬೇರೆ ಕಂಟ್ರಿಯವರಿದ್ದು.
ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಆ್ಯಕ್ಚುಲಿ ತುಂಬ ಶೈ ಟೈಪ್. ನಾನು ಜಾಸ್ತಿ ಮಾತಾಡಲ್ಲ ಹೊರಗಡೆ. ನನ್ನ ಹತ್ರ ಯಾರು ಬಂದು ಮಾತಾಡಿದ್ರೆ ನಾನು ಫ್ರೆಂಡ್ಸ್ ಆಗೊಳ್ತೇನೆ. ಯಾಕಂದರೆ ಈ ಥರ ಮೆಂಟಾಲಿಟಿ ತುಂಬ ಜನಗಳ ಬಳಿ ಇದೆ. ನಮ್ಮದು ಫ್ರೆಂಡ್ಸ್ ಯಾವುದು ಲಿಮಿಟ್ ಆಗಿರ್ತದೆ. ಸೊ ನಮ್ಮದು ಆ ಪ್ರಾಬ್ಲಮ್ ಇತ್ತು ನಂದು. ಸೊ ಬಟ್ ಅದರಿಂದ ಹೊರಗೆ ಬರಬೇಕಾದ್ರೆ ನಾವು ಫ್ರೆಂಡ್ಸ್ ಮಾಡಲೇಬೇಕು. ಯಾಕಂದರೆ ನಾವು ಹೋದ ಜಾಗದಲ್ಲಿ ನಾವು ಫ್ರೆಂಡ್ಸ್ ಮಾಡ್ತಿದ್ರೆ ನಮಗೆ ಸರ್ವೈವ್ ಮಾಡಲಿಕ್ಕೆ ತುಂಬ ಕಷ್ಟ. ಆ್ಯಕ್ಚುಲಿ ನಮ್ಮದು ಹುಮ್ಮನ್ಸ್ ಏನು ಇದೆಯಾ, ನಾವು ಹೇಗೆ ಬೆಳ್ಕೊಂಡು ಬಂದಿದ್ದೇವೆ ಅದು ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಮಾಡಿ ಒಂದು ಸಂಘ ಕಟ್ಕೊಂಡೇ ಬೆಳ್ಕೊಂಡು ಬಂದವರು. ಇಲ್ಲದ್ರೆ ನಾವು ಸರ್ವೈವ್ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ನಾವು ಇಲ್ಲಿ ಕಲ್ತ್ಕೊಳ್ತೇವೆ. ಫ್ರೆಂಡ್ಸ್ ಮಾಡ್ಕೊಳ್ಳೇಬೇಕು. ಸೊ ನಾವು ಫ್ರೆಂಡ್ಸ್ ಮಾಡ್ಕೊಳ್ಬೇಕು. ಬಟ್ ಯಾರನ್ನು ಫ್ರೆಂಡ್ಸ್ ಮಾಡಿ ಇಟ್ಕೊಳ್ಬೇಕು ಅದನ್ನು ನಾವು ತಿಳಿಬೇಕು. ಹೇಗೆ ಫಿಲ್ಟರ್ ಮಾಡಬೇಕಾಗ್ತದೆ, ಅವ್ರು ಒಳ್ಳೆ ಫ್ರೆಂಡ್ಸ್ ಅಥವಾ ಅವರಿಂದ ನಮಗೆ ಏನೋ ಪ್ರಾಬ್ಲಮ್ ಆಗ್ತದೆ ಅದನ್ನು ನಾವು ತಿಳ್ಕೊಳ್ಬೇಕು. ಸೊ ಬಟ್ ಫ್ರೆಂಡ್ಸ್ ಮಾಡಲೇಬೇಕಾಗ್ತದೆ. ಸೊ ಫ್ರೆಂಡ್ಸ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಮಾಡುವಾಗ ಆಟೋಮೆಟಿಕ್ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಹೋಮ್ ಅಂತ ಹೇಳ್ತಾರೆ ಲೋನ್ಲಿನೆಸ್, ಎಲೋನ್ನೆಸ್, ಆ ಎಲೋನ್ನೆಸ್ ಒಂದು ದೂರ ಆಗ್ತದೆ. ಅದು ತುಂಬ ಇಂಪಾರ್ಟೆಂಟ್. ಆ ಲೋನ್ಲಿನೆಸ್ ಯಾವತ್ತು ಹೊರಗೆ ದೂರ ಆಗಲೇಬೇಕು. ಇಲ್ಲದ್ರೆ ನಾವು ಬೇರೆ ಯಾವುದಕ್ಕೂ ಕೆಟ್ಟ ದಾರಿಗೆ ಹೋಗೋ ಚಾನ್ಸ್ ಇದ್ದೇ ಇರ್ತದೆ. ಸೊ ಆ ಲೋನ್ಲಿನೆಸ್ ಹೊರಗಡೆ ಮಾಡ್ತೀವಿ. ಮತ್ತು ಕೊಲೀಗ್ಸ್ ಹಾಗೆ ನಾವು ಕೊಲೀಗ್ಸನ್ನು ತುಂಬ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಅವಳ ಜೊತೆ ಬೆರೆಯಲೇಬೇಕು. ಅವರೊಟ್ಟಿಗೆ ಬೆರೆಯುವಾಗ ನಮಗೆ ಆಫೀಸಲ್ಲಿ ಏನೋ ನಮ್ಮದು 10 hours ನಾವು ಸ್ಪೆಂಡ್ ಮಾಡ್ತೇವೆ. ಆವಾಗ ನಮ್ಗೆ ಅಲ್ಲಿ ಸಹ ಒಂದು ಸಪೋರ್ಟ್ ಸಿಗ್ತದೆ ಅವರಿಂದಾಗಿ. ಸೊ ಇದೆಲ್ಲ ನಂದು ಆ ಟೈಮಲ್ಲಿ ನಾನು ಬೆಳೆದುಕೊಂಡು ಓವರ್ಕಮ್ ಮಾಡ್ಕೊಂಡು ಬಂದಿದ್ದೇವೆ ಆ ಟೈಮಲ್ಲಿ. ಈಗ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಇದು ಎಲ್ರಿಗೂ ಆ್ಯಕ್ಚುಲಿ ಇಂಪಾರ್ಟೆಂಟ್ ಅನಿಸುತ್ತೆ. ಆ್ಯಸ್ ಅ ಬ್ಯಾಚುಲರ್ ಆಗಿ ನೀವು ಫಿನಾನ್ಸನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೊತಾ ಇದ್ರಿ? ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾವು ಬರೋದೇ ಇಲ್ಲಿಗೆ ಮಾಡ್ಕೊಳ್ಳಿಕ್ಕೆ ಬರೋದು. ಓಕೆ, ಅದು ಏನಂತೇಳಿ ಅದಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಗೆ ಬಂದ್ರಿ ಹೊಸಬ್ರು. ಓಕೆ, ನಿಮಗೆ ಇಲ್ಲಿಗೆ ಬರುವಾಗ ನಾನು ಬರುವಾಗ ಆ್ಯಕ್ಚುಲಿ ನಂದೇನು ಗೆಸ್ಸಿಂಗ್ ಸೇರಲ್ಲ. ಇಲ್ಲಿ ಒಂದು ಇಷ್ಟು ಸ್ಯಾಲರಿ ಸಿಗ್ಬೋದು, ಇಷ್ಟು ಇರ್ಬೋದು, ಗೆಸ್ಸಿಂಗ್ ಇರಲ್ಲ. ನನಗೆ ಅದು ಹೇಳಿದ್ನಲ್ಲ ಇಲ್ಲಿಗೆ ಬರಬೇಕಂತಿತ್ತು. ಸೊ ನಾವು ಬಂದ್ವಿ. ಸೊ ಬಂದ ಮೇಲೆ ನಂಗೆ ಗೊತ್ತಾಯ್ತು ಒಂದು ಕಂಪನಿ ನನಗೆ ಇಷ್ಟು ಸಂಬಳ ಕೊಡ್ತಾರೆ ಅಂತ ಗೊತ್ತಾಯ್ತು. ಫಸ್ಟ್ ಮಾಡಿದ ಕೆಲಸ ಏನಂತ ಹೇಳಿದರೆ ಇದು ಆ್ಯಕ್ಚುಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ನಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದು ನಾನು ಫಸ್ಟ್ ಮಾಡಿದ ಕೆಲಸ ಏನಂದರೆ ನಂದು ಎಕ್ಸೆಲಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಇದ್ದೇನೆ. ಈಗಲೂ ಹೇಳ್ತೇನೆ. ನಾನು ಏನು ಮಾಡಿದೆ ಅಂತೇಳಿ ನಾನು ಆಗಲೇ ಒಂದು ಅಂದರೆ ಇನ್ಕಮ್ ಎಕ್ಸ್ಪೆನ್ಸಸ್ ಎಲ್ಲ ಮಾಡ್ಕೊಳ್ತಿದ್ದೆ. ನನಗೆ ನನಗೆ ಸಹ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತಲ್ವ. ಸೊ ನನಗೆ ಆ ಟೈಮಲ್ಲಿ ನಾನು ಇಷ್ಟು ಇನ್ಕಮ್ ಬರ್ತಿದೆ, ನನಗೆ ಅದರಲ್ಲಿ ಇಷ್ಟು ಎಕ್ಸ್ಪೆನ್ಸಸ್ ನಾನು ಮಾಡ್ಕೊಳ್ಬೋದು. ಸೊ ಇಷ್ಟು ಬೆಳೆ ಬಾಕಿ ಉಳಿದ ಹಣವನ್ನು ನಂದು ಏನಾದರೂ ಒಂದು ಮನೆ ಕಳಿಸೋದು ಅದನ್ನೆಲ್ಲ ನಾನು ಹಾಗೆ ಮ್ಯಾನೇಜ್ ಮಾಡ್ತಿದ್ದೆ. ಸೊ ಹಾಗೆ ಮಾಡೋದ್ರಿಂದ ಏನಾಗ್ತಿತ್ತು ಅಂತ ಹೇಳಿದರೆ ನಮ್ಮದೇನು ಗೋಲ್ ಇದೆಯಾ ಅಥವಾ ನಮ್ಮದೇನು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಫಿಲ್ ಮಾಡಲಿಕ್ಕೆ ಆಗ್ತಿತ್ತು. ಅದು ಒಂದು ವೇಳೆ ನಾನು ಹಾಗೆ ಮಾಡ್ತಿದ್ರೆ ಉಂಟಲ್ವ, ನಮ್ಮ ಕೈಯಿಂದ ಹಣ ಎಕ್ಸ್ಪೆನ್ಸ್ ಏನು ಖರ್ಚಾಗ್ತಿದೆ ಅದು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ಮಲಿ ಒಂದು ಬ್ಯಾಚುಲರಿಗೆ ಇಲ್ಲಿ ಅಕಾಮಿಡೇಷನ್ ಕಂಪನಿ ಕೊಟ್ಟು ಫುಡ್ಡಿಗೆ ಮತ್ತು ಇಲ್ಲಿ ಏನು ತೆಗಲಿಕ್ಕೆ ಅಟ್ಲೀಸ್ಟ್ ಕಮ್ಮಿ ಅಂತ ಹೇಳಿದರೆ ಒಂದು 500 to 600 ದಿನ ಇಲ್ಲಿದ್ದು ಹಣ ಖರ್ಚು ಆಗ್ತದೆ. ಸೊ ನೀವು ಅದನ್ನು ಕಮ್ಮಿ ಹೇಗೆ ಮಾಡ್ಬೋದು ಅಂತ ಹೇಳಿದರೆ ನೀವು ಕುಕ್ಕಿಂಗನ್ನು ರೂಮಲ್ಲೇ ಮಾಡಿಕೊಂಡು ಹೆಲ್ದಿ ಫುಡ್ ನೀವೇ ಪ್ರಿಪೇರ್ ಮಾಡಿಕೊಂಡು ನಿಮ್ಮದೇನು ಎಕ್ಸ್ಪೆನ್ಸನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಟ್ರಾವೆಲ್ ಮಾಡಬೇಕು. ಬಟ್ ಅನ್ನೆಸರಿ ಟ್ರಾವೆಲ್ ಮಾಡೋದಲ್ಲ, ಯಾವುದೋ ನೋಡಬೇಕು ಅಲ್ಲಿಗೆ ಹೋಗಿ ಬರೋದು ಹಾಗೆ ಆ ಥರ. ಸೊ ಶಾಪಿಂಗ್ಗೆ ಸಹ ಹಾಗೆ ನಿಮ್ಗೆ ಎಷ್ಟು ಶಾಪಿಂಗ್ ಮಾಡ್ಬೋದು ಆ ಹಣವನ್ನು ಮೊದಲೇ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಇಷ್ಟು ಹಣ ನಾವು ಶಾಪಿಂಗ್ ಅಂತ ತೆಗೆದಿರ್ತೇವೆ ಅಂತೇಳಿ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಫಿನಾನ್ಸ್ ಎಲ್ಲ ತುಂಬ ಒಳ್ಳೆ ಕಂಟ್ರೋಲ್ ಆಗಿರ್ತದೆ. ನಿಮ್ಗೆ ಗೊತ್ತಿರ್ತದೆ ನೀವು ಯಾವುದಕ್ಕೆ ಹಣ ಖರ್ಚು ಆಗ್ತಾ ಉಂಟು, ನಿಮ್ಮದು ಯಾವುದಕ್ಕೆ ಹಣ ಎಲ್ಲಿಗೆ ಹೋಗ್ತಾ ಉಂಟು ನಿಮ್ಮದೆಲ್ಲ ಕಂಟ್ರೋಲ್ ಇರ್ತದೆ. ನೀವು ಆಗ ನಿಮಗೆ ಮಾಡೋ ಸಿಲ್ಲಿ ಆಗಿರ್ಬೋದು. ಬಟ್ ನೀವು ಅದೇ 1 ವರ್ಷ ಬಿಟ್ಟು ಅದು ನೋಡುವಾಗ ಉಂಟಲ್ಲ, ನಿಮ್ಮದೇನು ಡಾಟಾ ನೀವು ಎಂಟ್ರಿ ಮಾಡಿದಿರಲ್ವ, ನಿಮ್ಗೆ ಅದರಿಂದ ತುಂಬ ಒಳ್ಳೆ ಒಂದು ಐಡಿಯಾ ಸಿಗ್ತದೆ. ಯಾಕಂತ ಹೇಳಿದ್ರೆ ಇದು ಬ್ಯಾಚುಲರ್ಸ್ಗೆ ಆದರೆ ಪರವಾಗಿಲ್ಲ, ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಮೈಂಡ್ ಸೆಟ್ ಇರೋದಿಲ್ಲ. ದುಬೈಯಲ್ಲಿ ಏನು ಮಾರೆ ಅವನಿಗೆ ಲಕ್ಷ ಸಂಪಾದನೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಖರ್ಚು ಬಗ್ಗೆ ಯಾರು ಹೇಳಲ್ಲ. ಸೊ ಇದು ಆ್ಯಕ್ಚುಲಿ ಮೇನ್ ಬ್ಯಾಚುಲರ್ಗೆ ಬೆಸ್ಟ್ ವೇ ಇದು. ಬಟ್ ಫ್ಯಾಮಿಲಿ ಆದರೆ ಸೊ ಅವಾಗ ಡೆಫಿನೆಟ್ಲಿ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಕಡೆಯಿಂದ ಸಜೆಷನ್ ಪ್ಲ್ಯಾನಿಂಗ್ ಮಾಡಲೇಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ರಾಯಲ್ ಲೈಫ್ ಲೀಡ್ ಮಾಡಬೇಕಂತಲ್ಲ, ಬಟ್ ಅದಕ್ಕೊಂದು ಲಿಮಿಟ್ ಇರುತ್ತೆ. ಸೊ ನಮ್ಮಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ ಹಾಗೆ. ಸೊ ನೆಕ್ಸ್ಟ್ ಕ್ವಶನ್, ಇಷ್ಟೆಲ್ಲ ಆಯಿತು ನಿಮ್ಮ ಲೈಫಲ್ಲಿ. ಸೊ ನೀವು ಯಾವಾಗ ನಿಮ್ಮ ಹೆಲ್ತ್ ಲೈಫ್ ಸ್ಟೈಲ್ ಬಗ್ಗೆ ಯಾವಾಗ ಫೋಕಸ್ ಮಾಡಿದ್ರಿ? ಅದೇ ಹೇಳಿದ್ನಲ್ವ, ಆ್ಯಕ್ಚುಲಿ ನಂದು ಏನೋ ಥೈರಾಯ್ಡ್ ನನಗೆ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ಊರಲ್ಲಿರುವಾಗ ಸಹ ಫಿಟ್ನೆಸ್ ಬಗ್ಗೆ ನಾನು ಸ್ವಲ್ಪ ಫಿಟ್ನೆಸ್ ಫ್ರೀಕ್. ಆ್ಯಕ್ಚುಲಿ ಜಿಮ್ಮಿಗೆ ಹೋಗೋದು ಹಾಗೆ ಈಗ ನನಗೆ ತುಂಬ ಆ್ಯಕ್ಚುಲಿ ಅದರ ಬಗ್ಗೆ ಇಂಟ್ರೆಸ್ಟ್ ಎಲ್ಲ. ಬಟ್ ಅದೇನು ಹೇಳ್ತಾರಲ್ಲ, ಸ್ನಾನ ಮಾಡಿದವರಿಗೆ ಜಾಸ್ತಿ
ಮೈ ಅಂತೆಲ್ಲ ಮೈ ಊರಿ ಕುರ್ಕೊಳ್ಳೋದು ಪುನಃ ಸ್ನಾನ ಮಾಡ್ತಾರೆ. ಊಟ ಮಾಡಿದವರಿಗೆ ಜಾಸ್ತಿ ಹಸಿವಾಗ್ತದೆ ಆ ಟೈಪ್. ನಾನು ಎಷ್ಟು ಫಿಟ್ನೆಸ್ ಬೇಕಿದ್ದ ನನಗೆ ಪ್ರಾಬ್ಲಮ್ಸ್ ಬಂತು ನನಗೆ ಆ್ಯಕ್ಚುಲಿ. ಸೊ ಪ್ರಾಬ್ಲಮ್ಸ್ ಬಂದ ಮೇಲೆ ನನಗೆ ಒಂದು ವಿಷಯ ಗೊತ್ತಾಯಿತು. ಫಿಟ್ನೆಸ್ ನೋಡುವುದರ ಜೊತೆಗೆ ನಮ್ಮ ಏನು ಈ ಬ್ಲಡ್ ರಿಪೋರ್ಟಲ್ಲಿ ಇರ್ತದೆ ಅದನ್ನು ಸಹ ನಾವು ಚೆಕ್ ಮಾಡ್ಕೊಳ್ಳೇಬೇಕು ಆ್ಯಕ್ಚುಲಿ. ಖಾಲಿ ಫಿಟ್ನೆಸ್ ಮಾಡ್ತಾ ಇದ್ದು ಸರಿ ಇದ್ರೆ ಆಗಲ್ಲ. ಸೊ ರೆಗ್ಯುಲರಾಗಿ ನಮ್ಮ ಬ್ಲಡ್ ಟೆಸ್ಟ್, ಕೊಲೆಸ್ಟ್ರಾಲ್ ಟೆಸ್ಟ್, ಶುಗರ್ ಟೆಸ್ಟ್ ನಮಗೆ ಇಲ್ಲದಿದ್ದು ಸಹ ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ಒಮ್ಮೆ ಆದರೂ ಮಾಡಲೇಬೇಕು ವರ್ಷಕ್ಕೆ. ಸೊ ಆಗ ಏನಾಗ್ತದೆ ಅಂತ ಹೇಳಿದರೆ ನಾವು ತಿಳಿಬೋದು, ಓಕೆ ನನ್ನ ಬಾಡಿ ಒಳಗಡೆ ಏನು ಆಗ್ತಾ ಉಂಟು ಅಂತೇಳಿ. ಸೊ ಅದನ್ನು ನಾನು ತಿಳ್ಕೊಂಡೆ. ಸೊ ಅದನ್ನು ನಾನು ಮೇಂಟೈನ್ ಮಾಡಿದೆ, ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿ 6 ಮಂತಿಗೊಮ್ಮೆ ನಾನು ಈಗಲೂ ಸಹ ಬ್ಲಡ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ತೇನೆ. ಮತ್ತು ಇನ್ನೊಂದು ನಾನು ಚೇಂಜ್ ಮಾಡ್ಕೊಳ್ಳೋದು ಏನಂತ ಹೇಳಿದರೆ ಅದು ಅದೇ ಕುಕ್ಕಿಂಗ್ ಮನೆಯಲ್ಲಿ ಮಾಡೋದ್ರಿಂದ ಕುಕ್ಕಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಂಡೆ. ವೆರೈಟಿ ಫುಡ್ಡನ್ನು ಮಾಡೋದು ಅಂದರೆ ಈಗ ಟೇಸ್ಟ್ ಮಾಡಲಿಕ್ಕೂ ಸಹ ಮಾಡಲಿಕ್ಕೆ ಗೊತ್ತಿರಬೇಕು ಅವನಿಗೆ. ಸೊ ಆಗ ಟೇಸ್ಟನ್ನು ಅನುಭವಿಸ್ಕೊಳ್ತಾನೆ. ನಾವು ಊರಲ್ಲಿರುವಾಗ ನಮಗೆ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಅಮ್ಮ ತಂದು ಕೊಡ್ತಿದ್ರು. ಸೊ ಅದು ಏನು ಅದರದ್ದು ವ್ಯಾಲ್ಯೂ ಗೊತ್ತಿರಲಿಲ್ಲ. ಅಮ್ಮನಿಗೆ ಡೈರೆಕ್ಟ್ ಹೇಳ್ತಿದ್ವಿ, ಅಮ್ಮ ಇದು ಟೇಸ್ಟ್ ಚೆನ್ನಾಗಿಲ್ಲ, ಅಮ್ಮ ಇದು ಚೆನ್ನಾಗಿ ಮಾಡಿಲ್ಲ, ಇದರಲ್ಲಿ ಅದು ಕಮ್ಮಿ ಇದ್ದರೆ. ಬಟ್ ಈಗ ಹಾಗೆ ಹೇಳಲ್ಲ, ಯಾಕಂದರೆ ಈಗ ನಮಗೆ ಮಾಡಿ ತಿಳಿದಿದೆ ಅಲ್ವ. ಸೊ ನಾವೀಗ ಅವರು ಮಾಡಿಕೊಟ್ಟದಕ್ಕೆ ರೆಸ್ಪೆಕ್ಟ್ ಮಾಡ್ತೇವೆ. ಸೊ ನಾವೇ ಹೋಗಿ ಉಪ್ಪು ಕಮ್ಮಿದ್ರೆ ಸಹ ನಾವೇ ಹೋಗಿ ಉಪ್ಪು ಹಾಕ್ಕೊಳ್ತೇವೆ. ಅದಕ್ಕೆ ಆ ಥರ ಆಗಿದೆ ಈಗ. ರೆಗ್ಯುಲರ್ ವಾಕಿಂಗ್ ಮಾಡ್ಕೊಳ್ಳೋದು, ಯಾಕಂದರೆ ಆಬ್ವಿಯಸ್ಲಿ ನಾವು ಸ್ಪೆಷಲಿ ಯಾರು ಆಫೀಸ್ ವರ್ಕ್ ಮಾಡ್ತಾರೋ ಅವರಿಗೆ ಅವರದ್ದು ಬಾಡಿಯಿಂದ ಇಲ್ಲಿ ಬೆವರು ಹೋಗಲ್ಲ. ಆ್ಯಕ್ಚುಲಿ ಮೇನ್ ಪ್ರಾಬ್ಲಮ್ ಇಲ್ಲಿದ್ದದೆ. ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಹೆಲ್ತಿದ್ದು ಇಶ್ಯೂ ಬರ್ತದೆ ಅದು ಬೆವರು ಹೋಗೋದೇ ಆ್ಯಕ್ಚುಲಿ ಆಗೋದು. ಸೊ ಇಲ್ಲಿ ರೆಗ್ಯುಲರ್ ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವಾಕಿಂಗ್ ಎಂತಾದರೂ ಆ್ಯಕ್ಟಿವಿಟಿ ಮಾಡಲೇಬೇಕು. ಸೊ ಅದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ನಾನು. ಬಿಕಾಸ್ ಏನಂತ ಹೇಳಿದ್ರೆ ಇಲ್ಲಿ ಒಳಗಡೆ ಆಫೀಸಲ್ಲಿ ಎಲ್ಲಿ ಕುತ್ಕೊಳ್ಳೋದು ವೈಟಮಿನ್ ಡಿ ಪ್ರಾಬ್ಲಮ್ ಇರುತ್ತೆ. ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ. ಸೊ ಅವಾಗ ಈ ರೀತಿಯೆಲ್ಲ ಮಾಡೋದು ಅಂದರೆ ಲಂಚ್ ಟೈಮಲ್ಲಿ ವಾಕಿಂಗ್ ಹೋಗ್ಬೋದು ಅಥವಾ ಮಾರ್ನಿಂಗಲ್ಲಿ ನೈಟಲ್ಲಿ. ಸೊ ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವೆಶನ್, ಎಕ್ಸೈಟ್ ಆಗಿದ್ದೀರಾ? ಓ ಮೈ ಗಾಡ್, ತುಂಬಾ ಎಕ್ಸೈಟ್. ನೀನು ಕ್ವಶನ್ ಅಂದರೆ ಕೇಳ್ತಿದ್ದಿ ನಂದೆಲ್ಲ ಓಲ್ಡ್ ಡೇಸ್ ಎಲ್ಲ ಹೊರಗಡೆ ಉಕ್ಕಿ ಬರ್ತಾ ಉಂಟು ನೆನಪುಗಳು. ಈಗ ಏನಂತ ಹೇಳಿದರೆ ಎಸ್ಪೆಷಲಿ ನಮ್ಮ ಆಡಿಯನ್ಸ್ಗೆ, ಅದರಲ್ಲೂ ಎಸ್ಪೆಷಲಿ ಯಾರಿಗೆಲ್ಲ ದುಬೈಗೆ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ನ್ಯೂ ಕಮರ್ಸ್ ಇರ್ತಾರಲ್ಲ, ಸೊ ಅವರಿಗೆ ಏನಂತ ಅಡ್ವೈಸ್ ಮಾಡ್ತೀರಾ ನೀವು? ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಅಳತೆ ಮಾಡಿ ತೂಕ ಮಾಡಿ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಮೆಂಟಲಿ ಇಲ್ಲಿ ಬರುವ ಮೊದಲುಂಟಲ್ಲಿ ನಾವು ಆ್ಯಕ್ಚುಲಿ ಅಂದರೆ ನೀವು ಬರುವವರು ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳೇಬೇಕು. ಸೊ ಅದೇ ಹೇಳಿದ್ನಲ್ಲ, ನೀವು ಬರುವ ಮೊದಲು ಏನು ಅಂದರೆ ನಿಮ್ಮದು ಗೋಲನ್ನು ನೀವು ಮೊದಲು ಬರೆದಿಟ್ಕೊಳ್ಳಿ, ನಾನು ಯಾವುದಕ್ಕಾಗಿ ಅಲ್ಲಿ ಹೋಗ್ತಿದ್ದೇನೆ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಕೆಲವರಿಗೆ ಮನೆ ಕಟ್ಟುವ ಪ್ಲ್ಯಾನ್ ಇರ್ತದೆ. ಸೊ ಮನೆ ಕಟ್ಟುವ ಒಂದು ಪ್ಲ್ಯಾನ್ ಇದ್ದರೆ, ಸೊ ನಾನು ಈ ಮನೆ ಕಟ್ಟುವ ಪ್ಲ್ಯಾನಿಗೋಸ್ಕರ ಹೋಗ್ತಿದ್ದೇನೆ. ಸೊ ಮನೆ ಕಟ್ಟಿ ಏನಾದರೂ ನಿಮ್ಮದು ನೆಕ್ಸ್ಟ್ ಇದು ಏನಾದರೂ ಇದೆ ಅದನ್ನು ಸೊ ಎಂಟ್ರಿ ಮಾಡಿ. ಆಗೇನಾಗ್ತದೆ ಹೇಳಿ, ನಿಮ್ಮದು ಆ ಎಂಟ್ರಿ ನೀವೇನು ಬರೀತೀರ ನಿಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿರ್ತದೆ. ಸೊ ಇಲ್ಲಿ ಬಂದು ನೀವು ಎಷ್ಟು ಕಷ್ಟ ಬಂದು ಸಹ ಉಂಟಲ್ಲ, ನೀವು ಓಡಿ ಅಂದರೆ ರಿಟರ್ನ್ ಹೋಗಲ್ಲ. ನಿಮ್ಮದು ಅದು ತಲೆ ಇರ್ತದೆ, ನಾವು ಅದನ್ನು ಕಂಪ್ಲೀಟ್ ಮಾಡಲೇಬೇಕಂತೇಳಿ. ಓಕೆ, ಅದಾಗಿರ್ತದೆ. ಸೊ ಮೆಂಟಲಿ ಸಟ್ಟಾಗಿ ಇಲ್ಲಿ ಬರಬೇಕು. ಸೊ ಇಲ್ಲಿ ಇದು ಕಷ್ಟ ನೋಡಿ, ಆಬ್ವಿಯಸ್ಲಿ ಎಲ್ಲರಿಗೂ ಒಳ್ಳೆ ಫೆಸಿಲಿಟಿ ಸಿಗಲ್ಲ, ಕೆಲವರಿಗೆ ಸ್ವಲ್ಪ ಕಷ್ಟ ಫೆಸಿಲಿಟಿ ಸಿಗ್ಬೋದು. ಆ ಕಷ್ಟ ಫೆಸಿಲಿಟಿ ಸಿಗಿದ್ರು ಸಹ ಉಂಟಲ್ಲ, ಅವರು ಅದರಿಂದ ಹೊರಗಡೆ ಬಂದೇ ಬರ್ತಾರೆ. ಯಾಕಂದರೆ ಅವರ ಅಚೀವ್ಮೆಂಟ್ ಅವ್ರ ಗೋಲ್ ಮೈಂಡಲ್ಲಿ ಇರ್ತದೆ. ಮತ್ತು ಇನ್ನೊಂದು ಬಂದುಬಿಟ್ಟು ಫೋಕಸ್ ಆನ್ ಹೆಲ್ತ್. ಫೋಕಸ್ ಆನ್ ಗೋಲ್ ಹೇಗಿರ್ತದೆ ಹಾಗೆ ಫೋಕಸ್ ಆನ್ ಹೆಲ್ತ್ ಕೂಡ. ಇಲ್ಲಿ ಬಂದ ಮೇಲೆ ಹೆಲ್ತಿನ ಬಗ್ಗೆ ತುಂಬ ಫೋಕಸ್ ಮಾಡಲೇಬೇಕು. ಅವನು ಆಫೀಸಲ್ಲಿರುವಾಗ ಕೆಲಸ ಬಗ್ಗೆ ಫೋಕಸ್ ಮಾಡ್ತಾರೆ, ಮನೆಗೆ ಬಂದು ಹೆಲ್ತಿನ ಬಗ್ಗೆ, ಅಡುಗೆ ಬಗ್ಗೆ ಅಥವಾ ಮೆಂಟಲ್ ಹೆಲ್ತಿನ ಬಗ್ಗೆ ಅದರ ಬಗ್ಗೆ ಫೋಕಸ್ ಮಾಡಲೇಬೇಕು. ಸೊ ಅದನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡೋದು, ಅದರ ಬಗ್ಗೆ ಫೋಕಸ್ ಮಾಡಬೇಕು. ಒಳ್ಳೆಯ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ಅಥವಾ ಒಳ್ಳೆಯ ವಿಷಯಗಳು ಮಾತಾಡೋದು, ಒಳ್ಳೆಯ ಎಕ್ಸಸೈಸ್ ಅಥವಾ ವಾಕಿಂಗ್ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಅದನ್ನು ತುಂಬಾ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ಫಿನಾನ್ಸ್, ಹಣ ಎಷ್ಟು ಗಳಿಸ್ತೀರೋ ಅದನ್ನು ಸೇವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಗಳಿಸಿದ ಹಣವನ್ನೆಲ್ಲ ಖರ್ಚು ಮಾಡಿದರೆ ಇಲ್ಲಿ ಬಂದು ಪ್ರಯೋಜನ ಇರೋಲ್ಲ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆಯ ಎಕ್ಸೆಲ್ ಪ್ರಿಪೇರ್ ಮಾಡೋದು, ಅದರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದು ಏನಾದರೂ ಒಂದು, ಅಥವಾ ಹಣವನ್ನು ಎಷ್ಟು ಖರ್ಚು ಮಾಡ್ತೇವೋ ಆ ಹಣವನ್ನು ಮಾತ್ರ ಇಟ್ಕೊಳ್ಳೋದು, ಬಾಕಿ ಹಣವನ್ನು ಊರಿಗೆ ಕಳಿಸೋದು ಅಥವಾ ಬ್ಯಾಂಕಲ್ಲಿ ಏನೋ ಸೇವ್ ಮಾಡಿರೋದು, ಆ ಟೈಪ್ ಏನಾದರೂ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಏನಂತ ಹೇಳಿದರೆ ಎಲ್ಲರನ್ನು ಫ್ರೆಂಡ್ಸ್ ಮಾಡೋದು. ಬಟ್ ಒಳ್ಳೆ ಫ್ರೆಂಡ್ಸನ್ನು ನಾವು ಕ್ಯಾರಿ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಫ್ರೆಂಡ್ಸ್ ಮಾಡಲೇಬೇಕು. ಯಾರು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅವರಿಂದ ಅವರಿಂದಾಗಿ ನಾವು ಹೇಗೆ ಹೆಚ್ಚು ಏನಾದರೂ ಕಲಿಬೋದಾ ಅಂಥವರನ್ನು ಕ್ಲೋಸ್ ಆಗಿ ಇಟ್ಕೊಳ್ಳೋದು. ಆಮೇಲೆ ಇನ್ನೊಂದು ಬಂದುಬಿಟ್ಟು ಎಂದು ಪ್ರೊಫೆಷನ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ನೀವು ಹೇಗೆ ಇಲ್ಲಿಗೆ ಬಂದು ಜಾಬ್ಗೆ ಜಾಯ್ನ್ ಆಗ್ತೀರೋ, ಸೊ ಅಲ್ಲಿಂದಲೇ ಅವತ್ತಿನಿಂದಲೇ ಏನಾದರೂ ಕಲಿತಾ ಇರಿ. ನೀವು ಥಿಂಗ್ಸನ್ನು ಕಲಿತೀರಿ. ನಿಮ್ಮದು
ಪ್ರೊಫೆಷನ್ಗೆ ಹೇಗೆ ಅದು ಯೂಸ್ ಆಗ್ತದೆ, ನಿಮ್ಮನ್ನು ಹೇಗೆ ಅಪ್ಸ್ಕಿಲ್ ಮಾಡ್ಕೊಳ್ಬೋದು, ಅದಕ್ಕೋಸ್ಕರ ಏನಾದರೂ ಹೊಸ ಹೊಸ ವಿಷಯ ತಿಳಿತಾ ಇದೆ. ಇಯರಿಂದ ಇಯರ್ಗೆ ಅಪ್ಡೇಟ್ ಆಗ್ತಾ ಇರ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಬೇಕಿದ್ರೆ ನೀವು ಒಂದು ದಿವಸ ಇವತ್ತಿನ ದಿನ 0.1% ಆದರೂ ಏನಾದರೂ ಹೊಸ ವಿಷಯ ಕಲಿಯಿರಿ. ಸೊ ಆಗ ಡ್ಯೂರೇಷನ್ ಒಂದು 365 ಡೇಸ್ ಅಲ್ಲ, ಒಂದು ವರ್ಷದಲ್ಲಿ ನೀವು ತುಂಬಾ ವಿಷಯ ಕಲಿತೀರ ಆ ಒಂದು ಸಬ್ಜೆಕ್ಟಲ್ಲಿ. ಸೊ ಅಪ್ಡೇಟ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಇದೆಲ್ಲ ಒಂದು ಮತ್ತೆ ಪೇಷನ್ಸ್ ತುಂಬಾನೇ ಎಕ್ಸಾಕ್ಟ್ಲಿ, ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲಾದರೆ ನಾವು ಇಲ್ಲಿ ಬಂದ್ವಿ, ಅಯ್ಯೋ ನನಗೆ ನಂದು ಅಲ್ಲಿ ಬರುವಾಗ ಏನೋ ತಿಂಕಿತ್ತು, ಇಲ್ಲಿ ಬಂದುವಾಗ ಹೀಗೆ ಆಯಿತು, ಇಷ್ಟೇ ಸ್ಯಾಲರಿ ನನಗೆ ಸಿಕ್ತು. ಸೊ ಅದರಲ್ಲಿ ಇದ್ದಾಗ ನಾವು ನಮ್ಮ ಮೆಂಟಲಿ ತುಂಬ ನಾವು ಡ್ಯಾಮೇಜ್ ಮಾಡ್ಕೊಳ್ತೇವೆ, ನಮ್ಮನ್ನು ನಾವೇ ಡ್ಯಾಮೇಜ್ ಮಾಡ್ಕೊಳ್ತೇವೆ. ಸೊ ಅದಕ್ಕೋಸ್ಕರ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಿಮಗೂ ಸಹ ನೀವು ಸ್ಟಾರ್ಟಿಂಗ್ ಬರುವಾಗ ನಿಮ್ಮ ಕಂಪನಿಗೆ ಗೊತ್ತಿರಲ್ಲ. ಸೊ ಅವರು ನಿಮಗೊಂದು ಬೇಸಿಕ್ ಸ್ಯಾಲರಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೀವೇನೋ ಅಪ್ಸ್ಕಿಲ್ ಮಾಡ್ಕೊಳ್ತಾ ನಿಮ್ಮನ್ನು ನೀವು ಹೊಸ ಫ್ರೆಂಡ್ಸ್ಗಳನ್ನು ಮಾತಾಡೋದು ಅಥವಾ ನಿಮ್ಮದು ಕಮ್ಯುನಿಕೇಷನಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಹೋದಾಗ ಕಂಪನಿಗೆ ಒಂದು ಇಮೇಲ್ ಬಿಳಿ ಬರ್ತದೆ, ಓಕೆ ಇವನ ಮೇಲೆ ನಾನು ಇನ್ನೂ ಸಹ ಸ್ಪೆಂಡ್ ಮಾಡ್ಕೊಳ್ಬೋದು, ಯಾಕಂದರೆ ಇವನು ಒಳ್ಳೆಯ ಒಂದು ಎಸೆಟ್ ಆಗ್ಬೋದು ಕಂಪನಿಗೆ ಅಂತ ಥಿಂಕ್ ಮಾಡಿ ಅವರು ಸಹ ನಿಮ್ಮ ಸ್ಕೇಲನ್ನು ಏನಾದರೂ ನಿಮಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನಿಮ್ಮಲ್ಲಿ ನೀವು ಪೇಷನ್ಸು ಇಟ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಕೆಲವರಿಗೆಲ್ಲ ಕಮಿಟ್ಮೆಂಟು ತುಂಬಾ ಜಾಸ್ತಿ ಇರುತ್ತೆ. ಸೊ ಆವಾಗ ಅಯ್ಯೋ ನಮ್ಗೆ ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಗಿವ್ ಅಪ್ ಮಾಡೋರು ಇದ್ದಾರೆ ತುಂಬ ಮಂದಿ. ಸೊ ಅಂಥವರಿಗೆಲ್ಲ ಎಕ್ಸಾಕ್ಟ್ಲಿ ಪೇಷನ್ಸ್. ಯಾಕೆಂದರೆ ನಾನೇ ಸಹ ಇದ್ದೇನೆ ಇಲ್ಲಿ, ನನ್ನ ಸ್ಟಾರ್ಟಿಂಗ್ ವರೆಗೆ ಏನು ದೊಡ್ಡ ಸ್ಯಾಲ್ರಿ ಇರಲಿಲ್ಲ. ಬಟ್ ಏನು ಅಪ್ಸ್ಕಿಲ್ ಮಾಡ್ತಾ ಹೋದ, ಸೊ ಆಟೋಮೆಟಿಕ್ ಕಂಪನಿ ಸಹ ನಿಮ್ಮನ್ನು ಪುಷ್ ಮಾಡ್ತದೆ. ನಿಮ್ಮ ಆ್ಯಕ್ಚುಲಿ ಅವ್ರದ್ದು ನಿಜ ಸ್ಟೋರಿ ಅಂತ ಹೇಳಿದರೆ ಅವರು 4 ಮಂತ್ ಇಲ್ಲಿ ಜಾಬ್ಗೆ ಹುಡುಕಿದ್ರು. ಯಾಕಂತ ಹೇಳಿದ್ರೆ ನಾನೇ ಎಂತ ಹೇಳಿದ್ರೆ ನಾನಂದ್ರೆ 1 ತಿಂಗಳು ಏನೋ ಇದು ಮಾಡಿದೆ, ನನಗೆ 1 ತಿಂಗಳಲ್ಲೇ ಇರೋಕ್ಕಾಗಿಲ್ಲ. ಬಟ್ ಅವ್ರ ಪೇಷನ್ಸ್ ನೋಡಿ 4 ತಿಂಗಳು ಜಾಬ್ ಇಲ್ಲದೆ. ಸ್ಟಾರ್ಟಿಂಗ್ ಬರುವಾಗ ಒಂದು ವಿಸಿಟ್ ವಿಸಲ್ಲಿ ಬಂದದ್ದು. ಸೊ ಫಸ್ಟ್ ವಿಸಿಟ್ ವಿಸಲ್ಲಿ ಬಂದೆ. ಫಸ್ಟ್ ವಿಸಿಟ್ ಬಂದಾಗ ಹೊರಿಬಲ್, ಅಂದರೆ ಇಲ್ಲಿದ್ದು ಕ್ರೈಸಿಸ್ ಅಷ್ಟು ತುಂಬ ಪೀಕ್ ಹೋಗಿತ್ತು, ಜಾಬೇ ಸಿಗ್ತಿಲ್ಲ. ಬಟ್ ನನ್ನ ಫ್ರೆಂಡ್ ಅಂತ ಹೇಳಿದ್ನ, ಅವರು ತುಂಬ ನನ್ನನ್ನು ಮೋಟಿವೇಟ್ ಮಾಡ್ತಿದ್ರು. ಇಸ್ ಅನ್ಬಿಲೀವೇಬಲ್, ಅಷ್ಟು ಮೋಟಿವೇಟ್ ಮಾಡ್ತಿದ್ರು. ಬಟ್ ಏನಾದ್ರೆ ಎಷ್ಟು ಮೋಟಿವೇಟ್ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಹುಮನೆ, ನಮ್ಮದು ಏನೋ ಡೌನ್ ಹೋಗ್ತಿದ್ರು. ಸೊ ಬಟ್ ಸ್ಟಿಲ್ ಸೆಕೆಂಡ್ ವಿಸಿಟ್ ವಿಸಾ ಹಾಕಿ ಸೆಕೆಂಡ್ ವಿಸಿಟ್ ವಿಸಾ ನನಗೆ ಜಾಬ್ ಆಯಿತು. ಅನ್ಬಿಲೀವೇಬಲ್. ಸೊ ಅದಕ್ಕೆ ಅವರು ಈ ಪ್ಲೇಸಲ್ಲಿ ಇದ್ದಾರೆ. ಅದಕ್ಕೆ ಇವತ್ತು ನಾನು ನಿಮಗೆ ಈ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೇನೆ. ಓಕೆ, ಈಗೆಲ್ಲ ಹೇಳಿ ಆಯಿತು, ಅಲ್ಲಿಂದ ಬರೋರಿಗೆಲ್ಲ ಹೇಳಿ ಆಯಿತು. ಈಗ ಸ್ಪೆಷಲ್ ಆಗಿ ನಮ್ಮದು ಕೆಲವರು ಆಡಿಯನ್ಸ್ ಎಲ್ಲ ದುಬೈಯಲ್ಲೇ ಇದ್ದಾರೆ. ಸೊ ಅವ್ರಿಗೆ ಏನಾದರೂ ಸ್ಪೆಷಲ್ ಆಗಿ ಹೇಳೋಕ್ಕಿದೆಯಾ? ಅವರಿಗೆ ಹೇಳಬೇಕಂತ ಹೇಳಿದರೆ, ಅವರು ಆಲ್ರೆಡಿ ನನಗಿಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವವರು ಇರೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ, ರಿಯಲಿ ನಾವು ಆ್ಯಕ್ಚುಲಿ ಏನು ಇಲ್ಲಿ ಇದ್ದೇವಾ, ಇದು ರಿಯಲಿ ತುಂಬ ಲಕ್ಕಿ ಆಗ್ತದೆ. ನಮ್ಮದು ಇಂಥ ಈ ಏರಿಯಾದಲ್ಲಿ ನಾವಿದ್ದೇವೆ. ಇಲ್ಲಿ ಇನ್ನೂ ಸಹ ಈಗ ಒಂದು ಬಿಲ್ಟ್ ಏನಾಗ್ತಿದೆಯೋ ನಾವು ಫೀಲ್ ಮಾಡ್ಕೊಳ್ತಿದ್ದೇವೆ ಬಿಲ್ಟನ್ನೆಲ್ಲ. ಸೇಮ್ ಟೈಮು ಏನು ನಾವು ಕರಿಯರ್ ಚೇಸ್ ಮಾಡ್ತಿದ್ದೇವೋ, ಆ ಚೇಸ್ ಮಾಡುವ ಹೊರದಲ್ಲಿ ನಮ್ಮ ಹೆಲ್ತನ್ನು ನಾವು ಇಲ್ಲಿ ಮಿಸ್ ಮಾಡ್ಕೊಳ್ಬಾರ್ದು. ಸೊ ಹೆಲ್ತ್ನ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು. ನಾನು ತುಂಬ ಜನ ನಾನು ಇಲ್ಲಿ ನೋಡಿದ್ದೇನೆ, ಕರಿಯರ್ ಅಂತ ಕೆಲಸ ಮಾಡ್ತಾನೆ ಇರ್ತಾರೆ. ಬಟ್ ಅವರ ಹೆಲ್ತಿನ ಬಗ್ಗೆ ಅವರು ತುಂಬಾ ಕೇರ್ಲೆಸ್ ಆಗಿರ್ತಾರೆ. ಅದನ್ನು ಕೇಳುವಾಗ ಅಂದರೆ ಅವರು ಈವನ್ ಬ್ಲಡ್ ಟೆಸ್ಟ್ ಅದು ಎಲ್ಲ ಮಾಡ್ಕೊಳ್ಳೋದಿಲ್ಲ. ಅದನ್ನೆಲ್ಲ ಕೇಳಿ ಸ್ವಲ್ಪ ಬೇಜಾರಾಗ್ತದೆ. ಬಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಕರಿಯರ್ ಜೊತೆಗೆ ನಾವು ಹೆಲ್ತ್ ಸಹ ನಾವು ನೋಡ್ಕೊಳ್ಳೇಬೇಕು. ಅದೊಂದು ಏನಂತ ಹೇಳಿದರೆ ಕಮ್ಯುನಿಟಿ. ಸೊ ಏನು ನಮ್ಮದು ಇಲ್ಲಿ ಕಮ್ಯುನಿಟಿ ಇದ್ದ ನಾವು ಕಲ್ಚರಿಂದ ನಾವು ಬಂದಿದ್ದೇವೋ, ಸೊ ಅದರ ಕಮ್ಯುನಿಟಿಗಳಲ್ಲಿ ಇರ್ತದೆ. ಸೊ ಅವರೊಟ್ಟಿಗೆ ನಾವು ಮಿಂಗಲ್ ಇರಲೇಬೇಕು. ಸೊ ಏನೋ ಒಂದು ಇಷ್ಟ ಆದರೂ ಸಹ ಯಾರು ಬಿಟ್ಟು ಹೋದ್ರು ಸಹ ಅವ್ರು ಬಿಟ್ಟು ಹೋಗಲ್ಲ. ಯಾಕಂದರೆ ನಾವು ಅದಕ್ಕೆ ಕನೆಕ್ಟ್ ಆಗಿದ್ರೇ ಅವರು ನಮ್ಮೊಟ್ಟಿಗೆ ಅವ್ರು ಕನೆಕ್ಟ್ ಆಗಿರ್ತಾರೆ. ಸೊ ನಾವು ನಮ್ಮ ಏನು ಪ್ರಾಬ್ಲಮ್ ಆಯಿತು ಅವರೊಟ್ಟಿಗೆ ನಾವು ಶೇರ್ ಮಾಡ್ಕೊಳ್ಬೋದು. ಸೊ ನಮ್ಮಲ್ಲಿರೋ ಕಮ್ಯುನಿಟಿಯನ್ನು ನಾವು ಇಲ್ಲಿ ಬಿಟ್ಕೊಳ್ಬಾರ್ದು. ಸೊ ಅವರೊಟ್ಟಿಗೆ ಕನೆಕ್ಟ್ ಆಗಿರಬೇಕು ಇಲ್ಲಿ. ಸೊ ಇದೆಲ್ಲ ನನ್ನ ಪ್ರಕಾರ, ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಸಣ್ಣ ಮಟ್ಟಿನ ನಾವು ಇವತ್ತು ಶೇರ್ ಮಾಡ್ಕೊಂಡಿವಿ. ಮತ್ತು ಕೆಲವರು ಹೇಳ್ತಾರೆ, ಅಯ್ಯೋ ದೇವರೇ ನನಗೆ ಟೈಮೇ ಸಿಗಲ್ಲ ಹೆಲ್ದಿ ಲೈಫ್ಸನ್ನು ಲೀಡ್ ಮಾಡೋಕ್ಕೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ, ಅಫ್ಕೋರ್ಸ್ ಎಲ್ಲರೂ ಬ್ಯುಸಿ ಇರ್ತಾರೆ. ಬಟ್ ನಮ್ಮ ಜೀವನ ನಾವೇ ನೋಡಿದ್ರೆ ಮತ್ತೆ ಯಾರು ಕೇರ್ ಮಾಡ್ಕೋತಾರೆ? ನಮ್ದು ಇದು ಗಾಡಿ ಆ್ಯಕ್ಚುಲಿ. ಈ ಗಾಡಿಯನ್ನು ನಾವು ನಮ್ಮದು 4 ವೀಲರ್ ಅಥವಾ 2 ವೀಲರ್ ನಾವು ಒಳ್ಳೆ ಇಂಜಿನ್ ಎಲ್ಲ ಹಾಕ್ತೇವೆ, ಅದಕ್ಕೆ ಇನ್ಸೂರೆನ್ಸ್ ಮಾಡ್ಕೊಳ್ತೇವೆ, ಎಲ್ಲ ಮಾಡ್ತೇವೆ. ಬಟ್ ಇಷ್ಟು ಎಕ್ಸ್ಪೆನ್ಸಿವ್ ಗಾಡಿಯನ್ನು ನಾವು ಕೇರ್ಲೆಸ್ ಮಾಡ್ಕೊಳ್ತೇವೆ. ಸೊ ಈ ಗಾಡಿಯನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೇಬೇಕು. ಈ ಗಾಡಿ ಹೆಲ್ತಿಯಾಗಿದ್ದರೆ ನಮಗೆ ಲೈಫನ್ನು ಜರ್ನಿಯಲ್ಲಿ ಲಾಸ್ಟ್ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಹೌದು. ಮತ್ತು ಎಸ್ಪೆಷಲಿ ಯಾರೆಲ್ಲ ಫ್ಯಾಮಿಲೀಸ್ ಇದ್ದಾರೆ ಅವರು ಅಷ್ಟೇ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡ್ತಾ ಖುಷಿಯಾಗಿರಿ ಅಂತ ಹೇಳ್ತೀನಿ. ಹಾಗೆಯೇ ಹೆಲ್ದಿ ಫುಡ್ಡನ್ನು ತಿನ್ನಿ, ಹಾಗೆಯೇ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅಂತ ಹೇಳಿ. ಸೊ ಕೊನೆಯದಾಗಿ ಏನಂತ ಹೇಳಬೇಕಂತ ಹೇಳಿದ್ರೆ, ಸೊ ನನ್ನ ಯಜಮಾನರೆಲ್ಲ ರಿಯಲ್ ಲೈಫ್ ಸ್ಟೋರಿ ಕೂಡ ನನಗೆ ಗೊತ್ತಿರುವಂಥ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ವಿ. ಸೊ ಇದು ಆಲ್ಮೋಸ್ಟ್ ಎಲ್ರಿಗಿಲ್ಲ ಅಂತ ಹೇಳಿದ್ರು ಒಂದು 5% ಜನರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ
ಸೊ ಹಾಗೆಯೇ ನಮ್ಮ ಕಡೆಯಿಂದ ಏನು ವಿಶಸ್ ಅಂತ ಹೇಳಿದರೆ ಆದಷ್ಟು ಹೆಲ್ತ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಿ. ಹಾಗೆಯೇ ಸೊ ಬರುವವರಿಗೆ ಏನು ಅಂತ ಹೇಳಿದರೆ, ಸೊ ಇಲ್ಲಿಗೆ ಬರುವ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಪ್ರಯಾರಿಟಿಯಾಗಿ ನಿಮ್ಮ ಹೆಲ್ತ್ ಮತ್ತು ಹ್ಯಾಪಿನೆಸ್ಸನ್ನು ಇಟ್ಕೊಳ್ಳಿ. ಹಾಗೆಯೇ ಯಾವಾಗಲೂ ಸ್ಟ್ರಾಂಗ್ ಆಗಿರಿ ಮತ್ತು ಕಾನ್ಫಿಡೆನ್ಸನ್ನು ಕಳಿಬೇಡಿ ಅಂತ ಹೇಳ್ತಾ, ಸೊ ಹೊಸದು ಬರುವವರಿಗೆ ಸೊ ವಿ ಆರ್ ಸೇಯಿಂಗ್ ವೆರಿ ಆಲ್ ದ ಬೆಸ್ಟ್. ಸೊ ಪಾಸಿಟಿವ್ ಆಗಿರಿ ಯಾವತ್ತೂ ಸಹ. ನಿಮ್ಮದು ಏನು ಕಾನ್ಫಿಡೆನ್ಸ್ ಇತ್ತು ಕಾನ್ಫಿಡೆನ್ಸನ್ನು ಬಿಟ್ಕೊಡ್ಬೇಡಿ. ಸೊ ಖುಷಿಯಾಗಿರಿ, ತುಂಬ ಇಂಪಾರ್ಟೆಂಟ್. ವರಿ ಮಾಡ್ಕೊಳ್ಬೇಡಿ, ಖುಷಿಯಾಗಿ. ಸೊ ಇಷ್ಟು ಹೇಳುತ್ತಾ ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇವೆ. ಸೊ ನಿಮ್ದೇನಾದ್ರು ಕಮೆಂಟ್ ಇದ್ದರೆ, ನಿಮ್ದೇನಾದರೂ ಥಿಂಗ್ಸ್ ಫೀಡ್ಬ್ಯಾಕ್ಸ್ ಇದ್ದರೆ, ಅಥವಾ ನಿಮ್ದೇನಾದರೂ ಹೇಳುವಂಥದ್ದು ಕ್ವಶನ್ ಇದ್ದರೆ ಹೇಳಿ, ನಾವು ಅದಕ್ಕೆ ಉತ್ತರಿಸ್ತೇವೆ, ಟ್ರೈ ಮಾಡ್ತೇವೆ. ಅಲ್ಲಿವರೆಗೆ ನಮ್ಮನ್ನು ಮಿಸ್ ಮಾಡ್ತೀರಿ. ಹಾಗೆಯೇ ಟೇಕ್ ಕೇರ್.